ಪೆರ್ಮನ್ನೂರು, ಕಥೋಲಿಕ್ ಸಭಾ ಪೆರ್ಮನ್ನೂರು ಘಟಕ, ಹೊಸಕುರಲ್ ಬಳಗ, ಸದ್ಭವನ ವೇದಿಕೆ ಉಳ್ಳಾಲ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕ, CSI ಬಿಷಪ್ ಸಾರ್ಜೆಂಟ್ ಮೆಮೋರಿಯಲ್ ಚರ್ಚ್ ಚೆಂಬುಗುಡ್ಡೆ ತೊಕ್ಕೋಟು ಇದರ ಆಶ್ರಯದಲ್ಲಿ ನಡೆಯುವ ಕ್ರಿಸ್ಮಸ್ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಪ್ರಧಾನ ಧರ್ಮಗುರುಗಳು, ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನ್ನೂರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಲಯನ್ ಮೆಲ್ವಿನ್ ಡಿಸೋಸಾ, 1ನೇ ಉಪರಾಜ್ಯಪಾಲರು, ಲಯನ್ಸ್ ಜಿಲ್ಲೆ 3170, ಜನಾಬ್ ಮೊಹಮ್ಮದ್ ಕುನ್ನಿ, ವ್ಯವಸ್ಥಾಪಕರು, ಶಾಂತಿ ಪ್ರಕಾಶನ ಮಂಗಳೂರು, ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಮಾಜಿ ಸದಸ್ಯರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ಹಾಗೂ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಅಧ್ಯಕ್ಷರು, ಸದ್ಭವನ ವೇದಿಕೆ ಉಳ್ಳಾಲ, ನವೀನ್ ಫೆಲಿಕ್ಸ್ ಡಿಸೋಜ, ಅಧ್ಯಕ್ಷರು, ಕಥೋಲಿಕ್ ಸಭಾ ಪೆರ್ಮನ್ನೂರು, ಶ್ರೀ ವಿದ್ಯಾಧರ್ ಶೆಟ್ಟಿ, ಸ್ಥಾಪಕರು, ಹೊಸಕುರಲ್ ಬಳಗ, ವಿಶಾಂತಿ ಸಂಭ್ರಮ, ಶ್ರೀ ಅರುಣ್ ಮೊಂತೇರು, ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಜನಾಬ್ ಅಬ್ದುಲ್ ಕರೀಂ, ಅಧ್ಯಕ್ಷರು, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ವಂದನೀಯ ಎಡ್ವರ್ಡ್ ಕರ್ಕಡ, ಧರ್ಮಗುರುಗಳು, CSI ಬಿಷಪ್ ಸಾರ್ಜೆಂಟ್ ಮೆಮೋರಿಯಲ್ ಚರ್ಚ್ ಚೆಂಬುಗುಡ್ಡೆ, ಶ್ರೀ ಮೌರಿಸ್ ಮಂತೇರೋ, ಉಪಾಧ್ಯಕ್ಷರು, ಸಂತ ಸೆಬಾಸ್ಟಿಯನ್ ಚರ್ಚ್ ಪಾಲನಾ ಮಂಡಳಿ, ಶ್ರೀಮತಿ ಫಿಲೋಮಿನಾ ಡಿಸೋಸಾ, ಕಾರ್ಯದರ್ಶಿ, ಸಂತ ಸೆಬಾಸ್ಟಿಯನ್ ಚರ್ಚ್ ಪಾಲನಾ ಮಂಡಳಿ. ಅತಿಥಿ ದೇವೋಭವ ನೆರೆದ ಸರ್ವರನ್ನು ತಮ್ಮ ನುಡಿಗಳಿಂದ ಸ್ವಾಗತಿಸಲು ಮುಂದೆ ಬರುವರು ಕಥೋಲಿಕ್ ಸಭಾ ಸದಸ್ಯ ಹಾಗೂ ಸದ್ಭವನ ವೇದಿಕೆಯ ಖಜಾಂಚಿಯಾಗಿರುವಂತಹ ಶ್ರೀಮಾನ್ ಮೆಲ್ವಿನ್ ಸಿ ಡಿಸೋಜರವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಸಂವಾದ ಕ್ರಿಸ್ಮಸ್ ಸಂಭ್ರಮ ಇವತ್ತು ಎಲ್ಲ ಸಮೂಹ ಸಂಸ್ಥೆಗಳು ಇಲ್ಲಿ ಒಟ್ಟಿಗೆ ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಸಂಘ ಸಂಸ್ಥೆಗಳ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಈವಾಗಲೇ MC ಅವರು ಹೇಳಿದ್ದಾರೆ. ಇವತ್ತು ಈ ಸಂತೋಷಕೂಟ ನಮ್ಮೆಲ್ಲರ ಸಂದರ್ಭ ಒಂದು ಒದಗಿದೆ. ನಾವೆಲ್ಲರೂ ಒಂದಾಗಿ ಬಾಳಲಿಕ್ಕೆ, ಒಂದಾಗಿ ಈ ಪರಿಸರದಲ್ಲಿ ನಿಲ್ಲಲಿಕ್ಕೆ. ಆದುದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಎಲ್ಲರನ್ನೂ ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ ನಮ್ಮ ಪೆರ್ಮನ್ನೂರು ಇಗರ್ಜಿಯ ಗುರುಗಳಾದ ಅತಿ ವಂದನೀಯ ಸಿಪ್ರಿಯನ್ ಪಿಂಟೋರವರು. ಇವರು ಪೆರ್ಮನ್ನೂರು ಸಾನ್ ಸೆಬಾಸ್ಟಿಯನ್ ಇಗರ್ಜಿಯ ಗುರುಗಳು ಅಲ್ಲದೆ ನಮ್ಮ ಈ ವಲಯದ 10 ಇಗರ್ಜಿಯ ವಿಗಾರ್ವಾರ್ ಆಗಿರ್ತಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ಈ ಸಮೂಹ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ ಸಂವಾದ ಸಂದೇಶ ನೀಡಲು ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, 1ನೇ ರಾಜ್ಯಪಾಲರು, ಲಯನ್ಸ್ 3170 ಇವರು ಪ್ರಸ್ತುತ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಜೆಂಕ್ಟ್ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. 15 ವರ್ಷ IT ಇಂಡಸ್ಟ್ರಿಯಲ್ಲಿ ಇವರಿಗೆ ಅನುಭವ ಇದೆ. 3 ವರ್ಷ ಶಿಕ್ಷಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರ ಎಜುಕೇಷನ್ ಹೇಳುವುದಾದರೆ ನನಗೆ ಹೆಮ್ಮೆ ಆಗುತ್ತಾ ಉಂಟು. ಯಾಕೆಂದರೆ ಅಷ್ಟು ದೊಡ್ಡ ಎಜುಕೇಷನ್ ಇವರದ್ದು ಉಂಟು. BE MTech ಮಾಡಿದ್ದಾರೆ, MBA ಮಾಡಿದ್ದಾರೆ ಹಾಗೂ PhD ಇನ್ಫೋಟೆಕ್ ಟೆಕ್ನಾಲಜಿ NITK ಇಲ್ಲಿ ಇವರು PhD ಮಾಡಿದ್ದಾರೆ. ಇವರನ್ನು ಇವತ್ತಿನ ಈ ಸಮಾರಂಭಕ್ಕೆ ಸ್ವಾಗತಿಗಳು ನನಗೆ ಅತೀವ ಸಂತೋಷವಾಗುತ್ತದೆ. ಸ್ವಾಗತ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ. ಇವತ್ತಿನ ಸಂದೇಶ ನೀಡಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ ಜನಾಬ್ ಮೊಹಮ್ಮದ್ ಕುನ್ನಿ, ವ್ಯವಸ್ಥಾಪಕರು, ಶಾಂತಿ ಪ್ರಕಾಶನ ಇದರದ್ದು, ಜಮಾತ್ ಇಸ್ಲಾಂ ಹಿಂದ್ ಇದರ ರಾಜ್ಯ ಕಾರ್ಯದರ್ಶಿಯವರು. ಅದು ಅಲ್ಲದೆ ನಮ್ಮ ಮಸ್ಜಿದುಲ್ ಹುದಾ ಇವರು ಖತೀಬರು ಆಗಿದ್ದಾರೆ. ಇವರಿಗೆ ನಾನು ಇಲ್ಲಿ ಸ್ವಾಗತ ಮಾಡಲು ನಾನು ಸಂತೋಷ ಪಡ್ತೇನೆ. ಇವರು ಉತ್ತಮ ವಾಗ್ಮಿ, ಬಹಳ ಒಳ್ಳೆ ಮಾತಾಡ್ತಾರೆ. ನಾವು ಇವರ ಮಾತುಗಳನ್ನು ಬಹಳವಾಗಿ ಕೇಳುತ್ತೇನೆ. ಸರ್, ನಿಮಗೆ ಸ್ವಾಗತ.
ನಮ್ಮೊಟ್ಟಿಗಿದ್ದಾರೆ ಸಂದೇಶ ನೀಡಲಿಕ್ಕೆ ಲಯನ್ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರು. ಇವರು ಮಾಜಿ ಸದಸ್ಯರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ಇವರು ಲಯನ್ ಸಂಯೋಜಕ ಆಗಿ ಅತಿ ದೊಡ್ಡ ಶಾಶ್ವತ ಸೇವೆ ಕೊಣಾಜೆ ಇಲ್ಲಿ ಅವರು ತಂದುಕೊಟ್ಟಿದ್ದರು. ಲಯನ್ಸ್ ವತಿಯಿಂದ ಹಿಂದಿ ರುದ್ರಭೂಮಿಗೆ ಮತ್ತು ಮಂಗಳೂರಲ್ಲಿ ತುಳು ಅಕಾಡೆಮಿ ಸ್ಟಾರ್ಟ್ ಆಗುವಾಗ, ತುಳು MA ಸ್ಟಾರ್ಟ್ ಆಗುವಾಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಇವರು ತಾವಾಗಿ ವಿದ್ಯಾರ್ಥಿಯಾಗಿ ಅಲ್ಲಿ ಸೇರಿ ತುಳುನಲ್ಲಿ MA ಪಡೆದಿದ್ದಾರೆ. ಖಾಲಿ MA ಅಲ್ಲ, ಫಸ್ಟ್ ರ್ಯಾಂಕ್ ಸಹ ಪಡೆದಿದ್ದಾರೆ. ಇವರು ನಮ್ಮೊಟ್ಟಿಗಿದ್ದಾರೆ. ತುಂಬ ವಾಗ್ಮಿಯವರು, ಒಳ್ಳೆ ಮಾತಾಡ್ತಾರೆ. ಅವರಿಗೆ ಸಹ ತಮ್ಮಿನ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಂದೇಶ ನೀಡಲಿದ್ದಾರೆ ಲಯನ್ ಪ್ರಸಾದ್ ರೈ ಕಲ್ಲಿಮಾರ್ ಅವರು. ಇವರು ನನ್ನ ಮಿತ್ರರು, ನಮ್ಮ ಸೌಹಾರ್ದ ವೇದಿಕೆಯ ಅಧ್ಯಕ್ಷರು. ಇವರು ಸಹ ಬಹಳ ಜನೋಪಯೋಗಿ ಕೆಲಸ ಮಾಡ್ತಾ ಬರ್ತಿದ್ದಾರೆ. ಈವಾಗಲೇ ಮೂಡಬಿದ್ರಲ್ಲಿ ನಡ್ತಾ ಇದೆ ಜಾಂಬೂರಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಇದರ ಒಂದು ದೊಡ್ಡ ಕಾರ್ಯಕ್ರಮ, ತುಂಬ ದಿನಗಳ ಕಾರ್ಯಕ್ರಮ. ಅವರು ತುಂಬ ಬ್ಯುಸಿ. ಇವತ್ತು ಅವರಿಗೆ ಅಲ್ಲಿ ಕಾರ್ಯಕ್ರಮ ಉಂಟು. ಆದರೂ ಸಹ ಇಲ್ಲಿ ನಮ್ಮೆಲ್ಲರ ಪ್ರೀತಿಗಾಗಿ ಸೌಹಾರ್ದ ವೇದಿಕೆಯ ಅಧ್ಯಕ್ಷರಾಗಿ ಇವತ್ತು ಇಲ್ಲಿ ಬಂದು ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ಅವರಿಗೆ ಸಹ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಶ್ರೀಯವರೇ, ನಿಮಗೆ ಸ್ವಾಗತ. ಇವತ್ತಿನ ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇದ್ದಾರೆ ಶ್ರೀಮಾನ್ ನವೀನ್ ಫೆಲಿಕ್ಸ್ ಡಿಸೋಜಾ, ಅಧ್ಯಕ್ಷರು ಕಥೋಲಿಕ್ ಸಭಾ ನಮ್ಮ ಪೆಮ್ಮನ್ ಘಟಕ. ಇವರು ಕಥೋಲಿಕ್ ಸಹಕಾರ ಸಂಘದ ಕಾರ್ಯದರ್ಶಿ ಸಹ ಆಗಿರುತ್ತಾರೆ. ಇವರಿಗೆ ಸಹ ನಮ್ಮೆಲ್ಲ ಪರವಾಗಿ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿದ್ದಾರೆ ತಮ್ಮೆಲ್ಲ ಪರಿಚಿತರು ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು. ಇವರು ಹೊಸ ಕುರಳ್ ಇದರ ಸ್ಥಾಪಕರು. ಇಡೀ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವ ಸುದ್ದಿವಾಹಿನಿ ಇದ್ದರೆ ಅದು ಹೊಸ ಕುರಳ್ ಅಂದರೆ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಇವರು ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯರು. ಇವರಿಗೂ ಸಹ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಾರೆ ಮತ್ತೊಬ್ಬರು ಲಯನ್ ಅರುಣ್ ಮೊಂತೇರೋ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಇಲ್ಲಿಯವರು. ಇವರು ತುಂಬ ಸೇವಾ ವೃತ್ತಿ ಇಲ್ಲಿಯವರು. ಕಥೋಲಿಕ್ ಸಭಾ ರಾಣಿಪುರ ಘಟಕ, ಅದಲ್ಲದೆ 10 ವಲಯದ ಅವರು ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಪ್ರಸ್ತುತ ಇವರು ಹೊಸದಾಗಿ ರಾಣಿಪುರ ಇಗರ್ಚಿಯ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿ ಚುನಾಯಿತಗೊಂಡಿದ್ದಾರೆ. ಅದು ಅಲ್ಲದೆ ಅವರ ವೃತ್ತಿಯಲ್ಲಿ ಗಾರ್ಡನಿಂಗ್ ಮಾಡ್ತಿದ್ದಾರೆ, ಗಾರ್ಡನಿಂಗ್ ಮತ್ತು ಲ್ಯಾಂಡ್ಸ್ಕೇಪ್ ಮಾಡ್ತಿದ್ದಾರೆ. ಶ್ರೀಮಾನ್ ಅರುಣ್ ಮೊಂತೇರೋ, ನಿಮಗೆ ನಮ್ಮ ಸ್ವಾಗತ. ನಮ್ಮೊಟ್ಟಿಗಿದ್ದಾರೆ ಜನಾಬ್ ಅಬ್ದುಲ್ ಕರೀಂ, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ. ಇವರು ನಮ್ಮ ಮಿತ್ರರು. ನಮ್ಮೆಲ್ಲರ ಯಾವ ಕಾರ್ಯಕ್ರಮಕ್ಕೂ ಯಾವಾಗಲೂ ಹಾಜರಿರುತ್ತಾರೆ. ಹೀರಾ ಇನ್ಸ್ಟಿಟ್ಯೂಟ್ ಬಬ್ಬುಕಟ್ಟೆ ಇದರ ಕಾರ್ಯದರ್ಶಿ ಅವರು ಆಗಿರ್ತಾರೆ. ಹಾಗೂ ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯರು ಶ್ರೀಮಾನ್ ಅಬ್ದುಲ್ ಕರೀಂ, ನಿಮಗೆ ನಮ್ಮ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿಕೊಂಡಿದ್ದಾರೆ. ಈಗ ಬಂದು ವಂದನೀಯ ಎಡ್ವರ್ಡ್ ಕರ್ಕಾಡ ಧರ್ಮಗುರುಗಳು, CSA ಬಿಷಪ್ ಸಾರ್ಜೆಂಟ್ ಮೆಮೋರಿಯಲ್ ಚರ್ಚ್ ತೊಕ್ಕೋಟು ಬಬ್ಬುಗಟ್ಟೆ. ಇವರು ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾರೆ. ಸದ್ಭಾವನಾ ವೇದಿಕೆಯ ಇವರು ಸದಸ್ಯರು. ಇವರಿಗೂ ಸಹ ನಮ್ಮೆಲ್ಲ ಪರವಾಗಿ ನಿಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಈ ವೇದಿಕೆಯಲ್ಲಿದ್ದಾರೆ ಈ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಶ್ರೀಮಾನ್ ಮೌರಿಸ್ ಮೊಂತೇರೋ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ ಡಿಸೋಜಾ. ನಿಮಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಇದ್ದಾರೆ ದರ್ಬಾಂ ಭಗಿನಿಯರು ಮತ್ತು ರಾಜಕಾರಣಿಯವರು ಎಲ್ಲರಿಗೂ ಒಂದೇ ಮಾತಲ್ಲಿ ಸ್ವಾಗತ, ಸುಸ್ವಾಗತ. ಬಂದ ಸಹೋದರ ಸಹೋದರಿಗೆ ಎಲ್ಲರಿಗೆ ಸ್ವಾಗತ. ಎಲ್ಲರನ್ನೂ ತಮ್ಮ ಸವಿ ನುಡಿಗಳಿಂದ ಸ್ವಾಗತಿಸಿದ ಶ್ರೀ ಮೆಲ್ವಿನ್ ಸಿ ಡಿಸೋಜಾ ತಮಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ವಿಶಾಂತಿ ವರ್ಷವನ್ನು ಸಂಭ್ರಮಿಸುವ ಹೊಸಕುರಲ್ ಬಳಗದ ಸ್ಥಾಪಕರಾಗಿರುವಂತಹ ಹಾಗೂ ಸಮಾಜ ಸೇವಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಸಂಜೆಯನ್ನು ತಿಳಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ವಂದನೀಯ ಧರ್ಮಗುರುಗಳು ಸಿಪ್ರಿಯನ್ ಪಿಂಟೋರವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ
ಕೇವಲ ವೇದಿಕೆಯಲ್ಲಿ ಮಾತ್ರ ನಮ್ಮಲ್ಲಿ ಅತಿಥಿ ಗಣ್ಯರಿರುವುದಲ್ಲ, ವೇದಿಕೆಯ ಮುಂಭಾಗದಲ್ಲಿಯೂ ಅಷ್ಟೇ ಗಣ್ಯಾತಿ ಗಣ್ಯರು ಸಭಿಕರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಅದು ಹೊಸಕುರಲ್ ಬಳಗದಿಂದ ಅಥವಾ ಅದರ ಜೊತೆ ಸೇರುವ ಸೌಹಾರ್ದ ಸಂಗಮದ ಕಾರ್ಯಕ್ರಮದ ಒಂದು ವಿಶೇಷತೆ. ಅದರಲ್ಲೂ ವಿಶೇಷವಾಗಿ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿಗಳು ಜನಾಬ್ ಅಕ್ಬರ್ ಅಲಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷವಾಗಿ ಉಪಸ್ಥಿತರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ, ಎಲ್ಲ ಗಣ್ಯಾತಿ ಗಣ್ಯರಿದ್ದಾರೆ, ಯಾರನ್ನು ನಾನು ವಿಶೇಷವಾಗಿ ಹೆಸರು ಹೇಳದೆ ಸಮಯದ ಮಿತಿಯಲ್ಲಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸಬೇಕಾಗಿದೆ. ಎಲ್ಲಿಂದ ಆರಂಭಿಸಬೇಕೆನ್ನುವುದೇ ನನಗೀಗ ದೊಡ್ಡ ಸಂದಿಗ್ಧದ ಪರಿಸ್ಥಿತಿ. ಯಾಕೆ ಅಂತ ಹೇಳಿದರೆ 10 ವರ್ಷಗಳ ಹಿಂದೆ ಹೊಸಕುರಲ್ ಎನ್ನುವಂತಹ ನಮ್ಮ ಸುದ್ದಿವಾಹಿನಿ ಅದು ತನ್ನ 10ನೇ ವರ್ಷದ ದಶಮ ಸಂಭ್ರಮವನ್ನು ಆಚರಿಸುವಾಗ ಒಂದು ಕಲ್ಪನೆಯಾಗಿ ಹುಟ್ಟಿಕೊಂಡದ್ದು ಸೌಹಾರ್ದದ ಕಾರ್ಯಕ್ರಮಗಳು. ಆಗ ರಂಜಾನ್ ತಿಂಗಳಾಗಿತ್ತು. ಆ ರಂಜಾನ್ ತಿಂಗಳಲ್ಲಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಆಚರಿಸುವ ಎನ್ನುವಂತಹ ತೀರ್ಮಾನ ನಮ್ಮ ತಯಾರಿ ಸಭೆಯಲ್ಲಿ, ಅಂದರೆ ಸಮಾಲೋಚನಾ ಸಭೆಯಲ್ಲಿ ಆದಾಗ ಆ ತೀರ್ಮಾನ ಮುಂದಕ್ಕೆ ಬೆಳೆದು ಇದು ಒಂದಕ್ಕೆ ಸೀಮಿತ ಆಗಬಾರ್ದು, ಸೌಹಾರ್ದ ದೀಪಾವಳಿ ಆಗಲಿ, ಸೌಹಾರ್ದ ಕ್ರಿಸ್ಮಸ್ ಆಗಲಿ ಎನ್ನುವಂತಹ 3 ಕಾರ್ಯಕ್ರಮಗಳು ಆ ದಶಮ ಸಂಭ್ರಮದಲ್ಲಿ ಆಚರಿಸಲ್ಪಟ್ಟು ದಶಮ ಸಂಭ್ರಮದ ನಂತರ ಇದು ಇಲ್ಲಿಗೆ ಸಾಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಾಗ ಇದೇ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಆಗಿನ ಪ್ರಧಾನ ಧರ್ಮಗಳು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾನ್ರವರು ಒಂದು ಮಾತು ಹೇಳಿದರು ನಮ್ಮ ಅಭಿನಂದನಾ ಸಭೆಯಲ್ಲಿ, ಈ ಸೌಹಾರ್ದ ಸಂಗಮ ಕಾರ್ಯಕ್ರಮಗಳು ಹೀಗೆ ನಿಲ್ಲಬಾರ್ದು, ಇದು ಪ್ರತಿ ವರ್ಷವೂ ಆಚರಣೆ ಆಗಬೇಕು, ಇದಕ್ಕೆ ಖಂಡಿತವಾಗಿಯೂ ಸಮಾಜದಿಂದ ಸಹಕಾರ ಸಿಗ್ತದೆ, ನಾನಿರುವವರಿಗೆ ಸಹಕಾರ ಕೊಡ್ತೇನೆ ಎನ್ನುವಂತಹ ಮಾತನ್ನು ಹೇಳಿ ಅವರು ಪ್ರೋತ್ಸಾಹಿಸಿದರು. ಅದರೊಟ್ಟಿಗೆ ನಮ್ಮ ಹೊಸಕುರಲ್ ಬಳಗದ ಎಲ್ಲ ಬಂಧುಗಳು ಇದಕ್ಕೆ ಸಹಕಾರ ನೀಡಿದರು. 2 ವರ್ಷ ಆಯಿತು, 3 ವರ್ಷ ಆಯಿತು, ಈಗ ನಾವು 10ನೇ ವರ್ಷದಲ್ಲಿದ್ದೇವೆ. ಸಣ್ಣ ಸರಪಣಿ ಆರಂಭವಾದದ್ದು ಸರಪಣಿ ಕೊಂಡಿಯಾಗಿ ಬೆಸೆದುಕೊಂಡು ಇದೀಗ ಇಂತಹ ಸೌಹಾರ್ದ ಸಂಗಮಗಳು ಆಚರಿಸುವಾಗ 5, 6, 10 ಸಂಘ ಸಂಸ್ಥೆಗಳು ಒಟ್ಟು ಸೇರುವಂತಹ ಒಂದು ಕಾರ್ಯಕ್ರಮವಾಗಿ ಸರಿಸುಮಾರು 3 ಸೌಹಾರ್ದ ಸಂಗಮಗಳನ್ನು ನಾವು ಲೆಕ್ಕ ಹಾಕಿದರೆ 20ಕ್ಕೂ 25ಕ್ಕೂ ಮಿಗಿಲಾದ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಜೊತೆ ಸೇರ್ತದೆ. ಹೊಸಕುರಲ್ ಕೇವಲ ಹೆಸರು ಮಾತ್ರ, ನಾನು ಎಲ್ಲಿಯೂ ಆಹ್ವಾನ ಪತ್ರಿಕೆಯಲ್ಲಿ ಆಗಲಿ ಎಲ್ಲಿಯೂ ನನ್ನ ಹೆಸರು ಹಾಕುವುದಿಲ್ಲ. ಯಾಕೆಂದರೆ ನಾನೊಂದು ಸೀಮಿತ ನೆಪ ಮಾತ್ರ. ಇದಕ್ಕೆ ಖರ್ಚು ಮಾಡುವವರು, ಇದನ್ನು ಸಂಯೋಜನೆ ಮಾಡುವವರು, ವ್ಯವಸ್ಥೆ ಮಾಡುವವರೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು. ಉದಾಹರಣೆಯಾಗಿ ಇವತ್ತು ಹೇಳುವುದಿದ್ದರೆ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಈ ಸಭಾಂಗಣವನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅವರ ಕ್ಯಾಥೋಲಿಕ್ ಸಭಾದವರು, ಅವರ ಪಾಲನಾ ಮಂಡಳಿಯ ಸದಸ್ಯರು ಎಲ್ಲರೂ ಬಹಳ ಉತ್ಸಾಹದಿಂದ ಜೊತೆ ಸೇರಿದ್ದಾರೆ. ಅದರ ಒಟ್ಟೊಟ್ಟಿಗೆ ಜಮಾತೆ ಇಸ್ಲಾಮಿ ಹಿಂದಿದೆ, ಸಮಾನ ಮನಸ್ಕರ ಸಂಘಟನೆಯಾಗಿ ಹೊಸಕುರಲ್ ಬಳಗದೊಟ್ಟಿಗೆ ಸೇರಿಕೊಂಡಂತಹ ಸದ್ಭಾವನಾ ವೇದಿಕೆ ಇದೆ. ಅದರ ಅಧ್ಯಕ್ಷರಾಗಿ ಕಳೆದ 6-7 ವರ್ಷಗಳಿಂದ ನಮ್ಮ ಆಪ್ತರಾದಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ರವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಬೆಂಬಲವಾಗಿ ಹೊಸಕುರಲ್ ಬಳಗಕ್ಕೆ ಸಿಕ್ಕಿತು. ಇಂತಹ ಸೌಹಾರ್ದ ಸಂಗಮಗಳನ್ನು ಮಾಡುವಾಗ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಎನ್ನುವಂತಹ ಒಂದು ಧೈರ್ಯ ಆ ಸದ್ಭಾವನಾ ವೇದಿಕೆಯಿಂದ ಸಿಕ್ಕಿತು. ಸಮಾನ ಮನಸ್ಕರ ಸಂಘಟನೆಯಾಗಿ ಕೇವಲ ಸೌಹಾರ್ದ ಸಂಗಮಕ್ಕೆ ಸೀಮಿತವಾಗದೆ ಸಮಾಜದಲ್ಲಿರುವಂತಹ ಮಾದಕ ವ್ಯಸನಗಳು, ಯಾವುದೆಲ್ಲ ದುಶ್ಚಟಗಳ ಕಾರ್ಯಕ್ರಮಗಳಿದೆಯೋ ಅದರ ವಿರುದ್ಧ ಹೋರಾಡುವಂತಹ, ಅದರ ವಿರುದ್ಧ ಸಂದೇಶವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಇದನ್ನು ನಾವು ಬೆಳೆಸಿದೆವು. ಸಮಾನ ಮನಸ್ಕರು ಸೇರಿದಾಗ, ಸಂಘಟನೆಗಳು ವಿಸ್ತೃತವಾದಾಗ ಸಮಾಜದಲ್ಲಿ ಇಂತಹ ಒಂದು ಸಂಘಟನೆ ಬೇಕು, ಇಂತಹ ಕಾರ್ಯಕ್ರಮ ಬೇಕು ಎನ್ನುವಂತಹ ಅಭಿಪ್ರಾಯಗಳು ತುಂಬ ಮಂದಿಯಿಂದ ಕೇಳಿ ಬರ್ತವೆ. ಆದರೂ ನಮಗೆ ಎಲ್ಲರ ಮೇಲೆ ಅಂಕುಶ ಹೇರಲಿಕ್ಕೆ ಆಗುವುದಿಲ್ಲ. ಇಡೀ ಸಮಾಜವನ್ನು ನಮ್ಮ ಹಿಡಿತದ ಮೇಲೆ ತಗೊಂಡು ಹೋಗಲಿಕ್ಕೆ ಆಗುವುದಿಲ್ಲ, ಇದು ಸತ್ಯದ ಮಾತು. ಆದರೂ ಸಣ್ಣ ಬೆಳಕು ಕೂಡ ಒಂದು ಕತ್ತಲೆಯನ್ನು ಕಳೆದೋಡಿಸಲಿಕ್ಕೆ ಸಾಕಾಗುತ್ತದೆ ಎನ್ನುವಂತಹದ್ದು ನಿಶ್ಚಯ. ಎಲ್ಲಿಯೇ ಒಂದು ಕತ್ತಲೆ ಇದ್ದರೂ ಕೂಡ, ಉದಾಹರಣೆಗೆ ಒಮ್ಮೆಗೆ ಇಲ್ಲಿ ವಿದ್ಯುತ್ ಶಕ್ತಿ ಹೋದರೂ ಒಂದು ಮೊಬೈಲ್ನ ಸಣ್ಣ ಬೆಳಕು ಕೂಡ ಈ ಸಭಾಂಗಣವನ್ನು ಬೆಳಕಲಿಕ್ಕೆ ಸಾಕಾಗ್ತದೆ. ಅದೇ ರೀತಿ ನಮ್ಮ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ಆರಂಭವಾಗಿದೆ. ಇದೀಗ ಸರಿಸುಮಾರು 20-25 ಸಂಘ ಸಂಸ್ಥೆಗಳು ಜೊತೆ ಸೇರ್ತಾ ಇವೆ. ಇಷ್ಟೊಂದು ಮಂದಿ ಸೇರ್ತಾ ಇವೆ. ಮೊದಲು ಆರಂಭ ಮಾಡುವಾಗ 50-100ಕ್ಕೆ ಸೀಮಿತವಾದಿದ್ದಂತಹ ಸಂಖ್ಯೆ ಈಗ 200-300 ಕಳೆದು 500 ದಾಟುವಂತಹ ಹಂತಕ್ಕೆ ಮುಟ್ಟಿದ್ದೇವೆ. ಖಂಡಿತವಾಗಿ ಒಂದಲ್ಲ ಒಂದು ದಿನ ಇದು ಇಡೀ ಸಮಾಜವನ್ನು ತಟ್ಟುತ್ತದೆ ಎನ್ನುವಂತಹ ಭರವಸೆ ನಮಗೆಲ್ಲರಿಗೂ ಇದೆ. ಆ ಭರವಸೆಯ ಮೇಲೆ ನಾವು ಕಾರ್ಯಕ್ರಮ ಮಾಡುವುದು. ಮಾನವ ಬದುಕುವುದೇ ಭರವಸೆಯ ಮೇಲೆ. ನಾಳೆ ಎನ್ನುವುದು ನಮಗೆ ನಿಶ್ಚಿತವೋ ಗೊತ್ತಿಲ್ಲ, ಆದರೆ ಎಲ್ಲರೂ ನಾವು ನಾಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ. ನಾಳೆ ಹೀಗಾಗಬೇಕು, ನಾಡ್ದು ಹೀಗಾಗಬೇಕು, ಮತ್ತೆ ಹೀಗೆ ಮಾಡಬೇಕು
ಎಲ್ಲವೂ ನಮ್ಮಲ್ಲಿ ಇದೆ. ಆ ಎಲ್ಲವೂ ಭರವಸೆ ಈ ಸಮಾಜಕ್ಕೂ ನಾವು ಕೊಡಬೇಕು ಎನ್ನುವಂತಹ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಆಗುವಂತಹ ವಿಘಟನೆಗಳನ್ನು ನಾವು ನೋಡ್ತೇವೆ. ನೋಡುವಾಗ ಅಂಗಡಿಯ ಬಾಗಿಲಲ್ಲಿ ಮಾತನಾಡುವವರನ್ನು ನೋಡ್ತೇವೆ. ಆ ಅಂಚಮಂತೆ ಅಕುಲು ಇಂಚಮಂತೆರ ಆ ಇಂಚ ಅಂಬಿಯ ಇಂಚ, ಅವರು ಕೇವಲ ಅಂಗಡಿಯ ಬಾಗಿಲಲ್ಲಿ ಮಾತಾಡುವುದು. ಸಮಾನ ಮನಸ್ಕರಾಗಿ ಇಂತಹ ಕಾರ್ಯಕ್ರಮಗಳನ್ನು ಸಂಯೋಜಿಸುವಾಗ ವೇದಿಕೆಯ ಮುಂದೆ ಬಂದು ಅವರು ಮಾಡಿದ್ದು ತಪ್ಪು, ಇವರು ಮಾಡಿದ್ದು ತಪ್ಪು, ಅಥವಾ ನಾವು ಸರಿ ಇದ್ದೇವೆ ವಿಮರ್ಶೆ ಮಾಡುವಂತಹ ಪ್ರಯತ್ನವನ್ನು ಯಾರೂ ಮಾಡುವುದಿಲ್ಲ. ಸಮಾಜದಲ್ಲಿ ಎಲ್ಲರೂ ನಾವು ನೋಡ್ತೇವೆ, ದೂರ ನಿಂತು ಬೆರಳೆತ್ತಿ ತೋರಿಸುವವರು ತುಂಬ ಮಂದಿ. ಆ ಬೆರಳೆತ್ತಿ ತೋರಿಸುವವರನ್ನು ಸಮಾನ ಮನಸ್ಕರಾಗಿ ನಮ್ಮಲ್ಲಿ ತರಬೇಕು. ಸಮಾಜದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ದುಶ್ಚಟ ಸಂಘಟನೆಗಳು ಇದ್ದರೂ ಕೂಡ ಅದನ್ನು ಸರಿದಾರಿಗೆ ತರಬೇಕು. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯರಾಗಬೇಕು. ಖಂಡಿತವಾಗಿಯೂ ಈ ಒಂದು ಸರಪಣಿ ಅದು ಇಡೀ ಸಮಾಜವನ್ನು ಮುಟ್ಟಬೇಕು, ತನ್ಮೂಲಕ ಇಡೀ ವ್ಯಾಪಿಯಾಗಬೇಕು ಎನ್ನುವಂತಹ ಆಶಯಕ್ಕೆ ಬೆಂಬಲವಾಗಿ ನಿಂತು ಇಷ್ಟು ವರ್ಷ ಪ್ರೋತ್ಸಾಹಿಸಿದಂತಹ ಎಲ್ಲರಿಗೂ ಮನದುಂಬಿದ ನಮನಗಳನ್ನು ಸಲ್ಲಿಸ್ತಾ ಹೊಸಕುರಲ್ಲಿ ಈ ವರ್ಷ 20ನೇ ವರ್ಷದ ಸಂಭ್ರಮದಲ್ಲಿದೆ. ವಿಂಶತಿಯ ಸಂಭ್ರಮದ ಉದ್ಘಾಟನೆ ಮೊನ್ನೆ ದೀಪಾವಳಿಯಲ್ಲಿ ಆಗಿದೆ. ಈ ವರ್ಷ ಪೂರ್ತಿ ವಿಂಶತಿಯ 20 ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ. ವಿಂಶತಿಯ 20 ಕಾರ್ಯಕ್ರಮಗಳ ನಂತರ ವಿಂಶತಿ ಸಂಭ್ರಮದ ಬಹಳ ದೊಡ್ಡ ಕಾರ್ಯಕ್ರಮದ ಆಯೋಜನೆ ಅದು ಕಲ್ಪನೆಯಾಗಿದೆ, ಒಂದು ಸಣ್ಣ ಮಟ್ಟಿಗೆ ಆಲೋಚನೆಯಾಗಿದೆ. ಅದು ಸಾಕ್ಷಾತ್ಕಾರವಾಗಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಹೇಳಿಕೊಳ್ಳುತ್ತಾ, ಸಹಕಾರ ನೀಡುವಂತಹ ಎಲ್ಲ ಸಮಾನ ಮನಸ್ಕರಿಗೂ ವಂದಿಸುತ್ತಾ, ನಮ್ಮೆಲ್ಲ ಸಮಾನ ಮನಸ್ಕರು ಈ ಸಮಾಜದಲ್ಲಿ ಇರುವಂತಹ ಸಣ್ಣ ಬೆಳಕಾಗಿ ಅದು ಮುಂದಕ್ಕೆ ಒಂದು ವಿಶ್ವವ್ಯಾಪಿಯಾಗುವಂತಹ ದೊಡ್ಡ ಬೆಳಕಾಗಲು ನಾವೆಲ್ಲರೂ ನಾಂದಿಯಾಗೋಣ ಅಂತ ಹೇಳಿಕೊಳ್ಳುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಪ್ರಸ್ತಾವನೆಯ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇನ್ನು 4 ದಿನಗಳಿವೆ ಕ್ರಿಸ್ಮಸ್ಸಿನ ಶುಭ ಸಂಭ್ರಮವನ್ನು ನಾವು ನೋಡಲಿಕ್ಕೆ. ಎಲ್ಲರಿಗೂ ಆ ಒಂದು ಯೇಸು ಕ್ರಿಸ್ತನ ಜನನದ ನೆನಪನ್ನು ಮಾಡುವಂತಹ ಕ್ರಿಸ್ಮಸ್ ಸಂಭ್ರಮ ಎಲ್ಲರಿಗೂ ಹೊಸ ಬೆಳಕನ್ನು ತರಲಿ, ಹೊಸ ವರ್ಷ ಎಲ್ಲರಿಗೂ ಶುಭವನ್ನು ತರಲಿ ಎಂದು ಹಾರೈಸ್ತಾ ಮತ್ತೊಮ್ಮೆ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಬಹಳ ಅಚ್ಚುಕಟ್ಟಾಗಿ ಕ್ರಿಸ್ಮಸ್ ಸಂಭ್ರಮದ ಬಗ್ಗೆ ಹಾಗೂ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ತಮಗೆ ಧನ್ಯವಾದಗಳು. ಕ್ರಿಸ್ಮಸ್ ಎಂದು ಹೇಳುವಾಗ ಮಕ್ಕಳಿಗೆ ಮೊದಲಿಗೆ ನೆನಪಾಗುವುದು ಕ್ರಿಸ್ಮಸ್ ಅಜ್ಜ. ಕ್ರಿಸ್ಮಸ್ ಸಂದೇಶವನ್ನು ಸಾರಿ ಮಕ್ಕಳಿಗೆ ವಿವಿಧ ರೀತಿಯ ಉಡುಗೊರೆಗಳನ್ನು ನೀಡುವ ಸಂತಾಕ್ಲೋಸ್ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೂ ಬಂದು ತಲುಪಿದ್ದಾರೆ. ಅವರನ್ನು ನಮ್ಮ ಕೈ ಚಪ್ಪಾಳೆಯ ಮೂಲಕ ಹಾಗೂ ಸಂಗೀತದ ಮೂಲಕ ಈ ವೇದಿಕೆಗೆ ಅದ್ಧೂರಿಯಾಗಿ ಆಹ್ವಾನಿಸೋಣ. Dashing through the snow in a one-horse open sleigh, o'er the fields we go, laughing all the way. The bells on bobtail ring, they make our spirits bright. What fun it is to ride and sing a sleighing song tonight. Jingle bells, jingle all the way. Oh, what fun it is to ride in a one-horse open sleigh. A day or two ago, I thought I'd take a ride, and soon Miss Fanny Bright was seated by my side. The horse was lean and lank, misfortune seemed his lot. He got into a drifted bank, and we got upset. Jingle bells, jingle all the way. Oh, what fun it is to ride in a one-horse open sleigh. Jingle bells, jingle all the way. Oh, what fun it is to ride in a one-horse open sleigh. Now the ground is white, so throw it while you're young. Take the girls tonight and sing the sleighing song. Just get a bobtail bag, 240 for his speed, then hitch him to an open sleigh and crack, you'll take the lead. Oh, jingle bells, jingle all the way. Oh, what fun it is to
ಒಂದು ಕಾರ್ಯಕ್ರಮದ ಮೂಲಕ, ಒಂದು ಸಂಭ್ರಮದ ಮೂಲಕ ಪೂರ್ತಿಗೊಳಿಸಲು ಸಾಧ್ಯ. ಸಂಭ್ರಮದ ಸಂಕೇತವಾಗಿದೆ. ಈಗ ಸಂತಾಕ್ಲೋಸ್ ದಯಮಾಡಿ ಮುಂದೆ ಬರುವುದು ಹಾಗೂ ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳು ಕ್ರಿಸ್ಮಸ್ ಕೇಕ್ ಕತ್ತರಿಸುವ ಮೂಲಕ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮವನ್ನು ಸಂಭ್ರಮಿಸೋಣ. ಕತ್ತರಿಸಲು ಮುಂದೆ ಹೋಗಬೇಕಾಗಿದೆ. ಎಂಬುದು ಕೆಲವರ ನಾಡಿ ಮಿಡಿತವಾಗಿರುತ್ತದೆ. ಅದರಲ್ಲೂ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡಿ ಯಶಸ್ವಿಗಳಿಸುವುದು ಅಷ್ಟೊಂದು ಸುಲಭವಲ್ಲ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಒಂದು ಯಶಸ್ವಿ ರಾಜಕಾರಣಿ, ಸಮಾಜ ಸೇವಕಿ, ನಮ್ಮೆಲ್ಲರ ಆತ್ಮೀಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜ. ಇವರು ನಮ್ಮ ಚರ್ಚ್ ಸದಸ್ಯರು, ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಹಾಗೂ ಇತ್ತೀಚೆಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ಇವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲು ನಾವು ಸಂತೋಷ ಪಡುತ್ತೇವೆ. ಇವರನ್ನು ವೇದಿಕೆ ಮೇಲಿರುವ ಅತಿಥಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರ ಕೈ ಚಪ್ಪಾಳೆಯ ಮೂಲಕ ಶ್ರೀಮತಿ ವೀಣಾ ಶಾಂತಿ ಡಿಸೋಜರವರನ್ನು ಅಭಿನಂದಿಸೋಣ. ಅತಿಥಿ ಗಣ್ಯರಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜನಾಬ್ ಮೊಹಮ್ಮದ್ ಕುನ್ನಿ, ವ್ಯವಸ್ಥಾಪಕರು, ಶಾಂತಿ ಪ್ರಕಾಶನ ಮಂಗಳೂರು. ಇವರು ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮದ ಕುರಿತು ತಮ್ಮ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೈಂಟ್ ಸೆಬಾಸ್ಟಿಯನ್ ಧರ್ಮಕೇಂದ್ರ ಪೆರ್ಮನ್ನೂರು, ಇದರ ಪ್ರಧಾನ ಧರ್ಮಗುರುಗಳಾದ ಗೌರವಾನ್ವಿತ ಸಿಪ್ರಿಯನ್ ಪಿಂಟೋರವರೇ, ಈ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯಲ್ಲಿರುವ ಆದರಣೀಯ ಗಣ್ಯರೇ, ಈ ಸಂಭ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. 25ನೆಯ ತಾರೀಕಿನಂದು ಕ್ರಿಸ್ಮಸ್ ಹಬ್ಬ ಆಚರಿಸಲಿರುವ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಪ್ರಪ್ರಥಮವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಹಬ್ಬಗಳಿಗೂ ಬಹಳ ದೊಡ್ಡ ಹಿನ್ನೆಲೆ ಇದೆ. ಎಲ್ಲ ಹಬ್ಬಗಳಲ್ಲೂ ಮನುಷ್ಯನ ಬದುಕಿಗೆ ಬೇಕಾದ ಧಾರಾಳ ಸಂದೇಶಗಳಿವೆ, ವ್ಯಾಲ್ಯೂಸ್ಗಳಿವೆ. ಈ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, ಧರ್ಮದ ಹೆಸರಲ್ಲಿ ವಿಷ ತುಂಬಲಾಗುತ್ತಿರುವ, ವಿಷವನ್ನು ಇಂಜೆಕ್ಟ್ ಮಾಡಲಾಗುತ್ತಿರುವ, ಹಗೆತನ, ವಿದ್ವೇಷ ಇದೆಲ್ಲವನ್ನು ಉತ್ಪಾದಿಸುವ ಕಚ್ಚಾ ವಸ್ತುವಾಗಿ ಧರ್ಮವನ್ನು ದುರುಪಯೋಗಪಡಿಸಲಾಗುತ್ತಿರುವ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೀಗೆ ಧರ್ಮದ ಸಂದೇಶಗಳನ್ನು ಬಹಳ ಮುಕ್ತವಾಗಿ ತಿಳಿಯುವ, ಧರ್ಮದ ಸಂದೇಶಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ
ಇದರ ಎಲ್ಲ ಸಂಘಟಕರನ್ನು ಬಹಳ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಜೀಸಸ್ರೊಂದಿಗೆ ಅತಿ ಹೆಚ್ಚು ಸಂಬಂಧ ಇರುವವರು ಮುಸ್ಲಿಮರು ಜೀಸಸ್ ಕ್ರೈಸ್ತರನ್ನು ದೇವನ ಪ್ರವಾದಿ ಅಂತ ನಂಬುತ್ತಾರೆ. ಹೇಗೆ ಅವರು ಪ್ರವಾದಿ ಮೊಹಮ್ಮದರನ್ನು ಪ್ರವಾದಿ ಅಂತ ನಂಬುತ್ತಾರೋ, ಹೇಗೆ ಪ್ರವಾದಿ ಮೊಹಮ್ಮದರನ್ನು ಅವರು ಪ್ರವಾದಿ ಅಂತ ಗೌರವಿಸ್ತಾರೋ, ಅದೇ ನಂಬಿಕೆ, ಅದೇ ಗೌರವ ಮುಸ್ಲಿಮರಿಗೆ ಯೇಸು ಕ್ರೈಸ್ತರೊಂದಿಗೂ ಇರಲೇಬೇಕು. ಅದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಯೇಸು ಕ್ರೈಸ್ತರ ತಾಯಿಯ ಹೆಸರಲ್ಲಿ ಒಂದು ಅಧ್ಯಾಯವೇ ಇದೆ, ಸೂರಾ ಮರಿಯಂ ಅಂತ. ಯೇಸು ಕ್ರೈಸ್ತರ ಅಮ್ಮನ ಹೆಸರಲ್ಲಿ ಪವಿತ್ರ ಕುರ್ಆನ್ನಲ್ಲಿ ಒಂದು ಅಧ್ಯಾಯವೇ ಇದೆ. ಯೇಸು ಕ್ರೈಸ್ತರ ಬಗ್ಗೆ ಕುರ್ಆನ್ನಲ್ಲಿ ಅವರನ್ನು ಮಸೀಹ್ ಅಂತ ಹೇಳಲಾಗಿದೆ. ಮಸೀಹ್ ಅಂದರೆ ಸಂತೈಸುವವರು ಅಂತ ಅರ್ಥ, ಸಾಂತ್ವನ ಕೊಡುವವರು ಅಂತ ಅರ್ಥ. ಅಂದರೆ ಯೇಸು ಈ ಜಗತ್ತಿಗೆ ಸಾಂತ್ವನವನ್ನು ಕೊಟ್ಟಂತಹ ಒಬ್ಬ ಪ್ರವಾದಿ. ಇವತ್ತು ಜಗತ್ತಿನ ಸಮಸ್ಯೆ ಸಾಂತ್ವನ ನೀಡುವವರು ಇಲ್ಲ ಎಂಬುದಾಗಿದೆ. ಸಾಂತ್ವನ ಕೊಡುವವರು ಯಾರೂ ಇಲ್ಲ. SSLCಯಲ್ಲಿ ಕಡಿಮೆ ಮಾರ್ಕ್ ಬಂದರೆ, PUCಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ, ನೀಟಿನಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ, ಸ್ವಂತ ಮಕ್ಕಳನ್ನು ಸಂತೈಸಲಿಕ್ಕೆ ಅಪ್ಪ ಅಮ್ಮ ಇಲ್ಲ ಸಮಾಜದಲ್ಲಿ. ಯಾರನ್ನು ಸಾಂತ್ವನ ಪಡಿಸ್ತಾ ಇಲ್ಲ. ಒಂದು ಫ್ಯಾಕ್ಟ್ರಿಯ ಅಂಗಳದಲ್ಲಿ 3 ಮಕ್ಕಳು ಆಟ ಆಡ್ತಾ ಇದ್ದರಂತೆ. ಒಂದೇ ಪ್ರಾಯದ 3 ಮಕ್ಕಳು ಆಟ ಆಡ್ತಾ ಇದ್ದಾರೆ. ಒಬ್ಬ ಹುಡುಗ ಬಹಳ ಹೆಮ್ಮೆಯಿಂದ ಹೇಳಿದ, ನಾನು ಈ ಕಂಪನಿಯ MDಯ ಮಗ ಅಂತ ಹೇಳಿದ. ಇನ್ನೊಬ್ಬ ಹುಡುಗ ಹೇಳಿದ, ನಾನು ಈ ಕಂಪನಿಯ ಮ್ಯಾನೇಜರ್ನ ಮಗ ಅಂತ ಹೇಳಿದ. 3ನೆಯ ಹುಡುಗ ದುಃಖದಿಂದ, ಹತಾಶೆಯಿಂದ, ನೋವಿನಿಂದ ತಾನು ವಾಸಿಸುವ ಜೋಪಡಿಗೆ ಓಡಿ ಹೋಗಿ ತನ್ನ ಅಮ್ಮನನ್ನು ಅಪ್ಪಿ ಹಿಡಿದು ಅಳಲಿಕ್ಕೆ ಆರಂಭ ಮಾಡಿದ, ಕಣ್ಣೀರು ಹರಿಸಿದ. ಅವ ಆ ಫ್ಯಾಕ್ಟರಿಯ ಕೂಲಿ ಕಾರ್ಮಿಕನ ಮಗನಾಗಿದ್ದ. ಆ ಹುಡುಗ ಹೇಳಿದ, ಅಮ್ಮ ಒಬ್ಬ MDಯ ಮಗ ಅಂತ ಹೇಳಿದ, ಇನ್ನೊಬ್ಬ ಮ್ಯಾನೇಜರ್ನ ಮಗ ಅಂತ ಹೇಳಿದ. ನಾನೇನು ಹೇಳಲಿ ಅಮ್ಮ ಅಂತ ಆ ಹುಡುಗ ಕೇಳಿದಾಗ ಅಮ್ಮ ಹೇಳಿದ್ರು, ಮಗನೇ ನಾನು ಈ ಫ್ಯಾಕ್ಟ್ರಿಯ ಲೇಬರ್ನ ಕೂಲಿ ಕಾರ್ಮಿಕನ ಮಗ ಅಂತ ಹೇಳಬೇಕಿತ್ತು ಮಗನೇ. ಅದರ ಜೊತೆಗೆ ನೀನು ಹೇಳಬೇಕಿತ್ತು, ಈ ಫ್ಯಾಕ್ಟ್ರಿಯ MD 6 ತಿಂಗಳು ರಜೆ ಹಾಕಿ ಎಲ್ಲಿಗೋ ವಿದೇಶಕ್ಕೆ ಪ್ರಯಾಣ ಬೆಳೆಸುವುದರಿಂದ ಈ ಫ್ಯಾಕ್ಟ್ರಿ ಬಂದಾಗುವುದಿಲ್ಲ. ಈ ಫ್ಯಾಕ್ಟ್ರಿಯ ಮ್ಯಾನೇಜರ್ 1-2 ತಿಂಗಳು ರಜೆ ಹಾಕಿ ಎಲ್ಲಿಗಾದರೂ ಹೋದರೆ ಫ್ಯಾಕ್ಟ್ರಿ ಬಂದಾಗುವುದಿಲ್ಲ. ಆದರೆ ನನ್ನಪ್ಪನಂತಹ ಕಾರ್ಮಿಕರು ಒಂದು ದಿವಸ ರಜೆ ಹಾಕಿದರೆ ಈ ಫ್ಯಾಕ್ಟ್ರಿ ಬಂದಾಗ್ತದೆ ಅಂತ ಮಗನೇ ನೀನು ಹೇಳಬೇಕಿತ್ತು ಅಂತ ಅಮ್ಮ ತನ್ನ ಮಗನಿಗೆ ಸಾಂತ್ವನವನ್ನು ಹೇಳ್ತಾರೆ. ನಾನು ಹೇಳುತ್ತಿರುವುದು, ಹೀಗೆ ಸಾಂತ್ವನ ಹೇಳುವ ಅಮ್ಮಂದಿರು ಸಮಾಜದಲ್ಲಿ ಇವತ್ತು ಬಹಳ ಕಡಿಮೆ. ಜೀಸಸ್ ಕ್ರೈಸ್ಟ್ ಅಂದರೆ ಸಾಂತ್ವನ, ಸಂತೈಸುವವರು ಅಂತ ಕುರ್ಆನ್ ಅವರನ್ನು ಪರಿಚಯಿಸುವುದು. ಸಂತೈಸುವ ದೃಶ್ಯಗಳು ನಮಗೆ ಬಹಳ ಸಂತೋಷವನ್ನು ಕೊಡುತ್ತದೆ. ಕತ್ತರ್ನಲ್ಲಿ ಒಂದು ಫುಟ್ಬಾಲ್ ಪಂದ್ಯ ನಡೆಯಿತು. ನೀವೆಲ್ಲ ನೋಡಿರ್ಬೋದು. ಫುಟ್ಬಾಲ್ ಆಟದಲ್ಲಿ ಅವರು ಹುಲಿಗಳಂತೆ, ಸಿಂಹಗಳಂತೆ ಕಾದಾಡುತ್ತಾರೆ. ಕಾದಾಡಿದ ಮೇಲೆ ಗೆದ್ದವರು ಸೋತವರನ್ನು ಸಂತೈಸುವ ಆ ಚಿತ್ರಗಳಿವೆ ಅಲ್ಲ, ಅದು ನಮಗೆಲ್ಲ ಅಪಾರವಾದ ಭರವಸೆಯನ್ನು ಕೊಡುತ್ತದೆ. ಫುಟ್ಬಾಲ್ ಪಂದ್ಯದಲ್ಲಿ ಮೆಸ್ಸಿ ಆ ವರ್ಲ್ಡ್ ಕಪ್ಪನ್ನು ಕೈಯಲ್ಲಿ ಹಿಡಿದ ಆ ಫೋಟೋಕ್ಕಿಂತಲೂ ಹೆಚ್ಚಾಗಿ ಎಂಬಾಪೆ ಎಂಬ ಬಹಳ ಅದ್ಭುತ ಆಟಗಾರನನ್ನು ಫ್ರಾನ್ಸಿನ ಅಧ್ಯಕ್ಷರು ಸಂತೈಸುವ ಆ ಫೋಟೋ ಇದೆಯಲ್ಲ, ಅದು ಜಗತ್ತಿನ ಹೆಚ್ಚು ಗಮನವನ್ನು ಸೆಳೆಯುತ್ತದೆ. ಯಾಕೆಂದರೆ ಸಂತೈಸುವುದು ಮನುಷ್ಯ ಬಯಸ್ತಾನೆ, ಸಾಂತ್ವನವನ್ನು ಮನುಷ್ಯ ಬಯಸ್ತಾನೆ. ಸಾಂತ್ವನ ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡುತ್ತದೆ. ಆದ್ದರಿಂದಲೇ ಜೀಸಸ್ ಕ್ರೈಸ್ಟರ ಬಗ್ಗೆ ಅವರು ಸಂತೈಸುವವರು, ಸಾಂತ್ವನ ಕೊಡುವವರು ಅಂತ ಕುರ್ಆನ್ ಅವರನ್ನು ಪರಿಚಯಿಸ್ತದೆ. ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ವಸ್ತು ಗೆಲ್ಲುವುದಾದರೆ, ಯಾವುದಾದರೂ ಒಂದು ವಿಷಯ ಈ ಜಗತ್ತಿನಲ್ಲಿ ವಿಜಯ ಸಾಧಿಸುವುದಾದರೆ ಅದು ಕರುಣೆ ಮತ್ತು ಪ್ರೀತಿ ಮಾತ್ರವಾಗಿದೆ ಅಂತ ಹೇಳಲಾಗುತ್ತದೆ. ಅದೆಂದು ಸೋತು ಹೋಗುವುದಿಲ್ಲ.
ನೆಪೋಲಿಯನ್ ಬೋನಪಾರ್ಟ್ ಜಗತ್ತನ್ನು ಜಯಿಸಬೇಕು ಅಂತ ತೀರ್ಮಾನಿಸಿದ್ದ ಮಹಾನ್ ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟ್ ಒಂದು ಸಂದರ್ಭದಲ್ಲಿ ಹೇಳಿದರು, ಈ ಜಗತ್ತಿನಲ್ಲಿ 2 ಪ್ರಬಲವಾದ ಅಸ್ತ್ರಗಳು ಎಲ್ಲ ಕಾಲದಲ್ಲೂ ಇತ್ತು. ಎಲ್ಲ ಕಾಲದಲ್ಲೂ 2 ಪ್ರಬಲವಾದ ಅಸ್ತ್ರಗಳು, ಆಯುಧಗಳು ಮನುಷ್ಯನ ಬಳಿ ಇತ್ತು. ಒಂದು ಖಡ್ಗವಾಗಿದೆ, ಇನ್ನೊಂದು ಆತ್ಮವಾಗಿದೆ ಅಥವಾ ಒಳ್ಳೆಯ ಮನಸ್ಸಾಗಿದೆ ಎಂದು ಹೇಳಿ ನೆಪೋಲಿಯನ್ ಹೇಳಿದ್ರು, ಜಗತ್ತಿನಲ್ಲಿ ಎಲ್ಲ ಕಾಲದಲ್ಲೂ ಖಡ್ಗ ಸೋತು ಹೋಗಿದೆ, ಆತ್ಮ ಗೆದ್ದಿದೆ ಅಂತ ಹೇಳಿದ್ರು. ಎಲ್ಲ ಕಾಲದಲ್ಲೂ ಖಡ್ಗ ಸೋತಿದೆ, ಮನುಷ್ಯನ ಆತ್ಮ, ಮನುಷ್ಯನ ಒಳ್ಳೆಯ ಮನಸ್ಸು ಅದು ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಕಾಲದಲ್ಲೂ ಗೆದ್ದಿದೆ ಅಂತ ನೆಪೋಲಿಯನ್ ಬೋನಪಾರ್ಟ್ನ ಮಾತುಗಳು. ನಮಗೆಲ್ಲ ಗೊತ್ತಿದೆ, ಜಗತ್ತಿನಲ್ಲಿ ಎಲ್ಲ ಯುದ್ಧಗಳು ಕೊನೆಗೊಳ್ಳುವುದು ಮಾತುಕತೆಗಳ ಮೂಲಕ. ಎಷ್ಟೆಲ್ಲ ಯುದ್ಧಗಳು ನಡೆದಿದೆ, ನಡೀತಲೂ ಇದೆ. ಈಗ ಧಾರಾಳ ನಾಶ ನಷ್ಟ, ಹಾನಿ, ಅಪಾರ ಸಾವು ನೋವು ಇದೆಲ್ಲ ಸಂಭವಿಸಿದ ಮೇಲೆ ಎಲ್ಲ ಯುದ್ಧಗಳು ಕೊನೆಗೊಳ್ಳುವುದು ಮಾತುಕತೆಗಳ ಮೂಲಕ. ಅಂದರೆ ಒಂದು ಟೇಬಲ್ ಮತ್ತು 2 ಚೇರ್ ಇದ್ದರೆ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂತ ಒಬ್ಬ ಬುದ್ಧಿಜೀವಿ ಹೇಳಿದ. ಮಾತುಕತೆ, ಮನುಷ್ಯ ಕೂತ್ಕೊಂಡು ಮಾತಾಡುವುದು, ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು. ನಾವು ನೋಡಿ, ನಾವೆಲ್ಲರೂ ಒಂದೇ ಕಾಲದಲ್ಲಿ ಹುಟ್ಟಿದವರಲ್ಲ. ಈ ವೇದಿಕೆಯಲ್ಲಿರುವ ಗಣ್ಯರು ನಾವೆಲ್ಲ ಒಂದೇ ಕಾಲದಲ್ಲಿ ಹುಟ್ಟಿದವರು, ಒಂದೇ ದಿನ ಹುಟ್ಟಿದವರು ಅಲ್ಲ, ಒಂದೇ ದಿನ ಸಾಯುವವರು ಅಲ್ಲ. ಆಕಸ್ಮಿಕವಾಗಿ ನಮ್ಮ ಭೇಟಿ ನಡೆದಿದೆ ಜಗತ್ತಿನಲ್ಲಿ. ನಮ್ಮೆಲ್ಲರ ಭೇಟಿ ಆಕಸ್ಮಿಕವಾದದ್ದು. ಹೀಗೆ ಆಕಸ್ಮಿಕವಾದ ಈ ಭೇಟಿಯನ್ನು ಸಂಭ್ರಮಿಸುವುದು, ಬಹಳ ಮುಕ್ತವಾಗಿ ಮಾತಾಡುವುದು, ಸಂತೋಷ ಪಡುವುದು, ಅದು ನಿಮಗೆ ಕೊಟ್ಟಿರುವಂತಹ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ಜೀಸಸ್ ಕ್ರೈಸ್ಟ್ ನೀವು ನಿಮ್ಮ ಶತ್ರುವನ್ನೂ ಪ್ರೀತಿಸಬೇಕು ಅಂತ ಹೇಳಿಕೊಟ್ಟರು. ಮಿತ್ರರನ್ನೇ ಪ್ರೀತಿಸಲಿಕ್ಕೆ ಸಾಧ್ಯ ಆಗದ ಕಾಲ ಇದು. ಮಿತ್ರರನ್ನೇ ಪ್ರೀತಿಸಲಿಕ್ಕೆ ಸಾಧ್ಯ ಆಗದ ಸಮಾಜಕ್ಕೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಬೇಕು ಎಂಬ ಜೀಸಸ್ ಕ್ರೈಸ್ಟ್ ಕಲಿಸಿಕೊಟ್ಟ ಪಾಠ ಬಹಳ ದೊಡ್ಡ ಸಂದೇಶ, ಬಹಳ ದೊಡ್ಡ ಸಂದೇಶ. ಎಲ್ಲರನ್ನು ಪ್ರೀತಿಸುವ ಒಂದು ಸಂದೇಶ ಇದೆ ಅಲ್ಲ. ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಕತ್ತರ್ ಒಂದು ದೊಡ್ಡ ಮೆಸೇಜ್ ಅನ್ನು ಜಗತ್ತಿಗೆ ಕೊಟ್ಟಿದೆ ಈ ಸಲ. ಬಹಳ ದೊಡ್ಡ ಮೆಸೇಜ್ ಅದು. ಫುಟ್ಬಾಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಅಮೆರಿಕಾದ ಖ್ಯಾತ ನಟ, ಆಸ್ಕರ್ ವಿಜೇತ, ಖ್ಯಾತ ನಿರ್ದೇಶಕ, ಖ್ಯಾತ ಟಿವಿ ನಿರೂಪಕ ಅವರು ಅತಿಥಿಯಾಗಿ ಭಾಗವಹಿಸಿದರು. ಫುಟ್ಬಾಲ್ ಅಂದರೆ ಜಗತ್ತಿನಲ್ಲಿ 400 ಕೋಟಿಗಿಂತ ಹೆಚ್ಚು ಅಭಿಮಾನಿಗಳಿದ್ದಾರೆ ಫುಟ್ಬಾಲ್ ಪಂದ್ಯಕ್ಕೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿರುವ ಪಂದ್ಯ ಫುಟ್ಬಾಲ್. ಜಗತ್ತಿನ ಪಾಪ್ಯುಲೇಷನ್ನ ಪೈಕಿ 50%ಗಿಂತ ಹೆಚ್ಚು ಜನರು ಫುಟ್ಬಾಲ್ನ ಅಭಿಮಾನಿಗಳು ಅಂತ ಹೇಳಲಾಗುತ್ತದೆ. ಕತ್ತರ್ನಲ್ಲಿ ಫುಟ್ಬಾಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಮಾರ್ಗನ್ ಫ್ರೀಮ್ಯಾನ್ ಎಂಬ ಅಮೆರಿಕಾದ ಆಸ್ಕರ್ ವಿಜೇತ ನಟ, ಗಾನಿಮುಲ್ ಮಿಫ್ತಾಹ್ ಎಂಬ ಅಂಬಾಸೆಡರ್, ಈ ಸಲದ ಫುಟ್ಬಾಲ್ನ ಅಂಬಾಸೆಡರ್, ಅಂಗವಿಕಲ, 20 ವಯಸ್ಸಿನ ಒಬ್ಬ ಮನುಷ್ಯ, ಆ ವ್ಯಕ್ತಿಯೊಂದಿಗೆ ಕೇಳ್ತಾರೆ, ಹಲವು ಧರ್ಮಗಳು, ಹಲವು ನಾಗರಿಕತೆಗಳು, ಹಲವು ದೇಶಗಳು, ಹಲವು ಪಂಗಡಗಳು, ಇದೆಲ್ಲವನ್ನು ಒಂದುಗೂಡಿಸಲಿಕ್ಕೆ ಸರಳವಾದ ಸೂತ್ರ ಯಾವುದು ಎಂಬುದು ಪ್ರಶ್ನೆ. ಬೇರೆ ಪಂಗಡ, ಬೇರೆ ಬೇರೆ ಭಾಷೆ, ಇದೆಲ್ಲವನ್ನು ಒಟ್ಟು ಸೇರಿಸಲಿಕ್ಕೆ ಸರಳವಾದ ಸೂತ್ರ ಯಾವುದು ಎಂಬ ಪ್ರಶ್ನೆಗೆ ಕತ್ತರ್ನ ಫೀಫಾದ ಉದ್ಘಾಟನಾ ಸಮಾರಂಭದಲ್ಲಿ ಮೊಳಗಿದ ಶಬ್ದ ಪವಿತ್ರ ಕುರ್ಆನ್ನ ಒಂದು ಸೂಕ್ತವಾಗಿತ್ತು. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶೂಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಅಂತ ಪವಿತ್ರ ಕುರ್ಆನ್ನ ಒಂದು ಸೂಕ್ತವನ್ನು ಅಲ್ಲಿ ಓದಿ ಹೇಳಲಾಗುತ್ತದೆ. ಆ ಸೂಕ್ತದಲ್ಲಿ ದೇವ ಹೇಳುವುದು, ನಿಮ್ಮೆಲ್ಲರನ್ನೂ ಓ ಮನುಷ್ಯರೇ ಅಂತ ದೇವ ಕರೆದ. ಓ ಮನುಷ್ಯರೇ, ನಿಮ್ಮೆಲ್ಲರನ್ನು ಒಬ್ಬನೇ ತಂದೆ ಮತ್ತು ತಾಯಿಯಿಂದ, ಒಂದೇ ಗಂಡು ಮತ್ತು ಹೆಣ್ಣಿನಿಂದ ನಿಮ್ಮನ್ನು ಸೃಷ್ಟಿಸಲಾಗಿದೆ. ನಿಮ್ಮಲ್ಲಿ ಬೇರೆ ಬೇರೆ ಜನಾಂಗಗಳು, ಬೇರೆ ಬೇರೆ ವಂಶಗಳು, ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ಭಾಷೆಯ ಜನರಿರುವುದು ನಾವು ಶ್ರೇಷ್ಠರು ಅಂತ ಜನಾಂಗೀಯವಾದ ಬೆಳೆಸಿಕೊಳ್ಳುವುದಕ್ಕಲ್ಲ. ಬದಲಾಗಿ ಇಲ್ಲಿ ತಾರಫು, ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳುವುದಕ್ಕಾಗಿ. ನಿನ್ನ ಹೆಸರು ಹೇಗೆ ಅಂತ ಕೇಳಿದರೆ ನನ್ನ ಹೆಸರು ಮನುಷ್ಯ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲಲ್ಲ. ನಿನ್ನ ಊರು ಯಾವುದು ಅಂತ ಕೇಳಿದರೆ ನನ್ನ ಊರು ಭೂಮಿ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲಲ್ಲ. ನನಗೊಂದು ಹೆಸರಿರಬೇಕು, ನಾನು ಭಾರತೀಯ ಅಥವಾ ಅಮೇರಿಕನ್ ಅಥವಾ ಜರ್ಮನ್ ಏನಾದರೂ ಹೇಳಲಿಕ್ಕೊಂದು ಉತ್ತರ ಇರಬೇಕಲ್ಲ.
ಅದಕ್ಕಾಗಿ ಮಾತ್ರ ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ಮಾತ್ರ ನಿಮ್ಮನ್ನು ಬೇರೆ ಬೇರೆ ಗೋತ್ರಗಳಾಗಿ ಪಂಗಡಗಳಾಗಿ ಸೃಷ್ಟಿಸಲಾಗಿದೆ. ಇನ್ನ ಅಕ್ರಮಕ್ಕುಂ ಇಂದಲ್ಲಾಹಿ ಅತ್ಕಾಕುಂ. ಯಾರಿಗೆ ದೇವಭಯ ಮತ್ತು ಸಚ್ಚಾರಿತ್ರ್ಯ ಇದೆಯೋ ಅವರು ಮಾತ್ರ ದೇವನ ಬಳಿ ಶ್ರೇಷ್ಠರು ಎಂಬ ಸಿದ್ಧಾಂತದಿಂದ ಜಗತ್ತನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯ ಅಂತ ಕತ್ತರ್ನ ಫುಟ್ಬಾಲ್ ಪಂದ್ಯದಲ್ಲಿ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡಲಾಯಿತು. ಕ್ರಿಸ್ಮಸ್ ಹಬ್ಬದ ಈ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ಭಾವನೆ ಅದು. ನಾವೆಲ್ಲ ಒಂದೇ ದೇವನ ಸೃಷ್ಟಿಗಳು ಎಂಬ ನಂಬಿಕೆ ನಮ್ಮ ಹೃದಯದ, ನಮ್ಮ ಮನಸ್ಸಿನ ಅಂತರಾಳಕ್ಕೆ ಇಳಿಯುವುದಾದರೆ, ನಾವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳು ಎಂಬ ನಂಬಿಕೆ, ಎಂಬ ವಿಶ್ವಾಸ ನಮ್ಮ ಹೃದಯದ ಅಂತರಾಳಕ್ಕೆ ಇಳಿಯುವುದಾದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ಎಲ್ಲ ಸಮಸ್ಯೆಗಳನ್ನು ಮುಗಿಸಿ ಈ ಸಿದ್ಧಾಂತವನ್ನು ಬೆಳೆಸಬೇಕಾಗಿದೆ. ಹಿರೋಶಿಮಾ ಮತ್ತು ನಾಗಸಾಕಿಗೆ ಬಾಂಬ್ ಹಾಕಲಾಯಿತು ಎಂಬ ವಿಷಯ ತಿಳಿದಾಗ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು, ಫಾರ್ಗೆಟ್ ಎವ್ರಿಥಿಂಗ್, ರಿಮೆಂಬರ್ ಓನ್ಲಿ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಎಲ್ಲವನ್ನು ಮರೆತು ಬಿಡಿ ಸಹೋದರರೇ, ಮನುಷ್ಯತ್ವವನ್ನು ಮಾತ್ರ ಎತ್ತಿ ಹಿಡೀರಿ ಅಂತ ಹಿರೋಶಿಮಾದಲ್ಲಿ ಬಾಂಬು ಹಾಕಿದಾಗ ಸರ್ ಆಲ್ಬರ್ಟ್ ಐನ್ಸ್ಟೈನ್ ಈ ಜಗತ್ತಿನೊಂದಿಗೆ ಮನವಿ ಮಾಡಿದಂತಹ ಸತ್ಯ. ಆದ್ದರಿಂದ ಜಗತ್ತಿನೊಂದಿಗೆ ನಾವು ಮನುಷ್ಯತ್ವದ ಬಗ್ಗೆ ಮಾತಾಡಬೇಕು, ನಾವೆಲ್ಲರೂ ಮಾತಾಡಬೇಕು, ಬಹಳ ಜೋರಾಗಿ ಮಾತಾಡಬೇಕು. ಮನುಷ್ಯತ್ವದ ಬಗ್ಗೆ, ಪ್ರೀತಿಯ ಬಗ್ಗೆ. ವೈವಿಧ್ಯತೆಗಳು ನಮ್ಮಲ್ಲಿ ಧಾರಾಳ ಇದೆ, ನಾವೆಲ್ಲ ಬೇರೆ ಬೇರೆನೆ, ನಾವೆಲ್ಲ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಒಂದಾಗುವುದಂದರೆ ಹಿಂದೂಗಳು ಮತ್ತು ಕ್ರೈಸ್ತರು, ಮುಸ್ಲಿಮರು ಬೇರೆ ಬೇರೆ ಅಂತ ಅಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ಬೇರೆ ಬೇರೆನೆ. ನನ್ನ ಹಾಗೆ ನನ್ನ ಮಗಳೇ ಇಲ್ಲಲ್ಲ, ನನ್ನ ಅಮ್ಮ ಬೇರೆ ನಾನು ಬೇರೆ, ನನ್ನ ಅಪ್ಪ ಬೇರೆ ನಾನು ಬೇರೆ. ನಾವು ಯಾರು ಒಂದೇ ರೀತಿ ಅಲ್ಲ. ಟೆಸ್ಟ್ ಮಾಡಿ ನೋಡಿ, ನಿಮ್ಮ ಕೈಯ ಬೆರಳಿನ ಗುರುತುಗಳು ಜಗತ್ತಿನಲ್ಲಿ 800 ಕೋಟಿ ಮನುಷ್ಯರಿದ್ದರೆ 800 ಕೋಟಿ ಮನುಷ್ಯರ ಕೈಯ ಬೆರಳಿನ ಗುರುತುಗಳು ಬೇರೆ ಬೇರೆ ಅಂತ ಸೈನ್ಸ್ ಹೇಳುತ್ತಾ ಇದೆ. ಅದಕ್ಕೆ ನಿಮ್ಮ ಬೆರಳನ್ನು ಆಧಾರ್ ಕಾರ್ಡಿಗೆ ಸ್ಕ್ಯಾನ್ ಮಾಡಿಟ್ಟದ್ದು, ಪಾಸ್ಪೋರ್ಟಿಗೆ ಸ್ಕ್ಯಾನ್ ಮಾಡಿರೋದು. ನನಗೆರಡು ಕಣ್ಣುಗಳಿವೆ, ನನ್ನ ಕಣ್ಣಿನಂತೆ ಜಗತ್ತಿನಲ್ಲಿ ಯಾರ ಕಣ್ಣೂ ಇಲ್ಲ. ನನ್ನ ಕಣ್ಣಿನಂತೆ ಜಗತ್ತಿನಲ್ಲಿ ಯಾರ ಕಣ್ಣೂ ಇಲ್ಲ. ಅದಕ್ಕೆ ನನ್ನ ಕಣ್ಣನ್ನು ಆಧಾರಿಗೆ ಸ್ಕ್ಯಾನ್ ಮಾಡಿಟ್ಟಿದ್ದಾರೆ, ಪಾಸ್ಪೋರ್ಟಿಗೆ ಸ್ಕ್ಯಾನ್ ಮಾಡಿಟ್ಟಿದ್ದಾರೆ. ನೀವು ವಿದೇಶಗಳಿಗೆ ಹೋಗುವಾಗ ಏರ್ಪೋರ್ಟಿನಲ್ಲೂ ಸ್ಕ್ಯಾನ್ ಮಾಡಿಡುತ್ತಾರೆ. ಒಂದು ಪ್ರೊಸೀಜರ್ ಮಾತ್ರ ಅಲ್ಲಲ್ಲ ಅದು. ಯಾಕೆಂದರೆ ನಿಮ್ಮ ಕಣ್ಣಿನಂತೆ ಜಗತ್ತಿನಲ್ಲಿ ಯಾರ ಕಣ್ಣೂ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ನಾವೆಲ್ಲ ಬೇರೆ ಬೇರೆನೆ, ನಾವು ಯಾರು ಒಂದೇ ರೀತಿ ಇಲ್ಲ. ನಾನೇ ಬೇರೆ, ನನ್ನ ಮಗಳೇ ಬೇರೆ, ನನ್ನ ಅಮ್ಮ ಬೇರೆ ನಾನು ಬೇರೆ, ನನ್ನ ಪತ್ನಿ ಬೇರೆ ನಾನು ಬೇರೆ. ಆದ್ದರಿಂದ ನೀವೆಲ್ಲ ಅನ್ಯರು ಅಂತ ತೀರ್ಮಾನ ಮಾಡಿದ್ರೆ ಏನಾಗ್ಬೋದು? ನೀವೆಲ್ಲ ಅನ್ಯರು ಬೇರೆ ಬೇರೆ ಅಂತ ತೀರ್ಮಾನ ಮಾಡಿದ್ರೆ. ವೈವಿಧ್ಯತೆಗಳನ್ನು ಒಪ್ಪಿಕೊಳ್ಬೇಕು, ವೈವಿಧ್ಯತೆಗಳನ್ನು ನಾವು ಗೌರವಿಸಬೇಕು, ವೈವಿಧ್ಯತೆಗಳನ್ನು ನಾವು ಸಂಭ್ರಮಿಸಬೇಕು. ಆವಾಗ ಮಾತ್ರ ಸಮಾಜ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಕುರ್ಆನ್ನ ಒಂದು ಸೂಕ್ತವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ, ಸಮಯ 15 ನಿಮಿಷ ನನಗೆ ಇರುವುದು. ಕುರ್ಆನ್ನಲ್ಲಿ ದೇವ ಹೇಳಿದ, ವಲಾ ತಸ್ತವಿಲ್ ಹಸನತು ವಲ ಸಯ್ಯಿಅ ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್ ಅಂತ. ಈ ಕೆಡುಕು ಮತ್ತು ಒಳಿತು ಎಂದು ಸರಿಸಮಾನ ಅಲ್ಲ ಅಂತ ದೇವ ಹೇಳುವುದು. ಎಲ್ಲ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು ಅಂತ ಕುರ್ಆನ್ ಹೇಳಿದೆ. ಹಗೆತನವನ್ನು ಹಗೆತನದಿಂದ ವಿರೋಧಿಸಲಿಕ್ಕೆ, ಅಳಿಸಲಿಕ್ಕೆ, ಕತ್ತಲನ್ನು ಕತ್ತಲಿನಿಂದ ಅಳಿಸಲಿಕ್ಕೆ, ಅನ್ಯಾಯವನ್ನು ಅನ್ಯಾಯದಿಂದ ಅಳಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇತಿಹಾಸದಲ್ಲಿ ಹಾಗೆ ಒಂದು ನಡೆಯಲೇ ಇಲ್ಲ. ಕತ್ತಲನ್ನು ಬೆಳಕಿನ ಮೂಲಕ ಮಾತ್ರ ನಿವಾರಿಸಲಿಕ್ಕೆ ಸಾಧ್ಯ, ಅಧರ್ಮವನ್ನು ಧರ್ಮದ ಮೂಲಕ ಮಾತ್ರ ನಿವಾರಿಸಲಿಕ್ಕೆ ಸಾಧ್ಯ, ಹಗೆತನವನ್ನು ಪ್ರೀತಿಯ ಮೂಲಕ ಮಾತ್ರ ನಿವಾರಿಸಲಿಕ್ಕೆ ಸಾಧ್ಯ ಅಂತ ಕುರ್ಆನ್ ಹೇಳಿಕೊಟ್ಟಿದೆ. ಆವಾಗ ಫಇದಲ್ಲದಿ ಬೈನಕ ವ ಬೈನಹು ಅದಾವ ಕಾನ್ನಹು ವಲಿಯುನ್ ಹಮೀಮ್ ಅಂತ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗುತ್ತಾರೆ ಅಂತ ಕುರ್ಆನ್ ಹೇಳಿದೆ. ಕ್ರಿಸ್ಮಸ್ ಹಬ್ಬದ ಈ ಸಂದರ್ಭದಲ್ಲಿ ನಾವು ಎಲ್ಲ ಕೆಡುಕುಗಳನ್ನು, ಬೇರೆ ಬೇರೆ ರೀತಿಯ ಸಿದ್ಧಾಂತಗಳೆಲ್ಲ ಪ್ರಚಾರ ಆಗ್ತಾ ಇದೆ. ಯಾರು ಯಾವ ಡ್ರೆಸ್ ಹಾಕಬೇಕು, ಯಾರು ಎಲ್ಲಿ ಬಿಸ್ನೆಸ್ ಮಾಡಬೇಕು, ಯಾರು ಯಾವ ಮಾಂಸ ಯಾವ ಆಹಾರ ತಿನ್ನಬೇಕು, ಇದೆಲ್ಲ ಇವತ್ತು ಸಮಾಜದಲ್ಲಿ ಬಹಳ ಗಂಭೀರವಾದ ಇಶ್ಯೂಸ್ಗಳಾಗಿ ಮಾರ್ಪಡಿಸಲಾಗಿದೆ. ಇಂತಹ ಸಮಾಜಕ್ಕೆ ನಾವೆಲ್ಲ ಬಹಳ ಪ್ರೀತಿಯಿಂದ ಒಳಿತುಗಳ ಮೂಲಕ ಪ್ರತೀಕಾರ ಎಸಗಬೇಕಾದದ್ದು. ಪ್ರೀತಿಯ ಮೂಲಕ, ಒಳಿತುಗಳ ಮೂಲಕ, ಒಳ್ಳೆಯ ಚಿಂತನೆಗಳ ಮೂಲಕ. ಆವಾಗ ನಿಮ್ಮ ಶತ್ರುಗಳು ನಿಮ್ಮ ಮಿತ್ರರಾಗುತ್ತಾರೆ ಎಂದು ಕುರ್ಆನ್ ಹೇಳಿದರೆ, ಆ ಸಂದೇಶ ಇವತ್ತು ಮಾನವ ಜಗತ್ತಿಗೆ ಅಗತ್ಯ ಇರುವಂತಹ ಸಂದೇಶ. ನಾನು ಕೊನೆಯದಾಗಿ ಮುಗಿಸುವುದಕ್ಕಿಂತ ಮುಂಚೆ ಪ್ರವಾದಿ ಮೊಹಮ್ಮದ್ ಅವರೊಮ್ಮೆ ಹೇಳಿದರು, ಈ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು. ಕೋಮುವಾದಕ್ಕೂ ನನ್ನ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರು. ಆವಾಗ ಅನುಯಾಯಿಗಳು ಪ್ರಶ್ನೆ ಮಾಡುತ್ತಾರೆ,
ಪ್ರಭಾದಿಯವರು ಹೇಳಿದರು, ಅಲ್ಲ, ನಿಮ್ಮ ಧರ್ಮದವರನ್ನು ನೀವು ಪ್ರೀತಿಸುವುದು, ನಿಮ್ಮ ಜನಾಂಗದವರನ್ನು ನೀವು ಪ್ರೀತಿಸುವುದು ಅದು ಖಂಡಿತ ಕೋಮುವಾದ ಅಲ್ಲ. ಕೋಮುವಾದ ಅಂದರೆ ನನ್ನ ಧರ್ಮದವ ಎಂಬ ಕಾರಣಕ್ಕೆ, ನನ್ನ ಜನಾಂಗದವ ಎಂಬ ಕಾರಣಕ್ಕೆ, ನನ್ನವ ಎಂಬ ಕಾರಣಕ್ಕೆ ಒಬ್ಬ ಮಾಡುವ ಅನ್ಯಾಯವನ್ನು, ಅಕ್ರಮವನ್ನು, ಕ್ರೌರ್ಯವನ್ನು, ಕೆಡುಕನ್ನು ನೀವು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ. ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು. ನಾನು ಕ್ರಿಸ್ಮಸ್ ಹಬ್ಬದ ಸಂದೇಶವಾಗಿ ಇದೆಲ್ಲ ಧರ್ಮಗಳು ಕಲಿಸಿಕೊಟ್ಟ ವ್ಯಾಲ್ಯೂ ಅದು. ಹೀಗೆ ನಮ್ಮವರು ಎಂಬ ಕಾರಣಕ್ಕೆ, ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನ ಧರ್ಮದವ ಎಂಬ ಕಾರಣಕ್ಕೆ ಅನ್ಯಾಯವನ್ನು, ಅಕ್ರಮವನ್ನು, ಕೆಡುಕನ್ನು ಸಮರ್ಥಿಸುವ ಈ ಮನೋಭಾವವನ್ನು ನಾವೆಲ್ಲ ತ್ಯಜಿಸುವುದಾದರೆ, ಒಳ್ಳೆಯದು ಯಾರು ಮಾಡಿದರೂ ನಾವು ಅವರ ಜೊತೆ ಇದ್ದೇವೆ, ಕೆಟ್ಟ ಕೆಲಸ ಯಾರು ಮಾಡಿದರೂ ನಾವು ಅವರನ್ನು ವಿರೋಧಿಸ್ತೇವೆ ಎಂಬ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿರುವುದಾದರೆ ಖಂಡಿತ ನಾನು ಮತ್ತು ನೀವು ಬದುಕುವ ಸಮಾಜವನ್ನು ಒಂದೊಳ್ಳೆಯ ಸಮಾಜವನ್ನಾಗಿ ಬದಲಾಯಿಸಲಿಕ್ಕೆ ನಮಗೆಲ್ಲ ಸಾಧ್ಯ ಇದೆ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಕಲಿಸಿಕೊಟ್ಟಂತೆ ಶತ್ರುಗಳನ್ನು ನೀವು ಪ್ರೀತಿಸಿ, ನಿಮ್ಮಂತೆ ನಿಮ್ಮ ನೆರೆಕರೆಯವರನ್ನೂ ಪ್ರೀತಿಸಿ ಅಂತ ಜೀಸಸ್ ಹೇಳಿದರು. ಅದರಲ್ಲಿ ಬಹಳ ಮುಖ್ಯವಾದದ್ದು ನಿಮ್ಮನ್ನು ನೀವು ಪ್ರೀತಿಸಬೇಕು ಫಸ್ಟಿಗೆ, ಮತ್ತೆ ನೀವು ನೆರೆಮನೆಯನ್ನು ಪ್ರೀತಿಸಬೇಕಾದದ್ದು. ಆದ್ದರಿಂದ ನಾವೆಲ್ಲ ನಮ್ಮನ್ನು ಪ್ರೀತಿಸಬೇಕು. ನನಗೆ ನನ್ನ ಬಗ್ಗೆಯೇ ಪ್ರೀತಿ ಇಲ್ಲ ಎಂದಾದರೆ ಬೇರೆಯವರನ್ನು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ಜೀಸಸ್ ಕ್ರೈಸ್ಟ್ ಕಲಿಸಿಕೊಟ್ಟ ಈ ಪ್ರೀತಿಯ, ಈ ಸಹಕಾರದ, ಈ ಮನುಷ್ಯತ್ವದ ಸಿದ್ಧಾಂತಗಳು, ಈ ಆಶಯಗಳು, ಈ ಮಾರ್ಗದರ್ಶನಗಳು ನಮಗೆಲ್ಲ ಬೆಳಕನ್ನು ತೋರಿಸಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಹಳ ಅರ್ಥಪೂರ್ಣವಾದ ಮನಮುಟ್ಟುವ ಸಂದೇಶವನ್ನು ನೀಡಿದ ಶ್ರೀ ಜನಾಬ್ ಮೊಹಮ್ಮದ್ ಕುನ್ನಿ ತಮಗೆ ಧನ್ಯವಾದಗಳು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು. ತಾವು ಸೌಹಾರ್ದ ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲಿರುವ ಹಾಗೂ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವ ನಿಮ್ಮ ಪ್ರೀತಿಯ ಆಹ್ವಾನವನ್ನು ನಾನು ಅಷ್ಟೇ ಪ್ರೀತಿ ಹಾಗೂ ಗೌರವದಿಂದ ಸ್ವೀಕರಿಸಿ ನಿಮ್ಮ ಜೊತೆಗಿದ್ದೇನೆ. ಇವತ್ತು ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಸಾಮರಸ್ಯ ಸಂದೇಶದ ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಜನಾಬ್ ಮಹಮ್ಮದ್ರವರು ಬಹಳ ಸುಂದರವಾದ ಸಂದೇಶವನ್ನು ನಮಗೆಲ್ಲ ಸಾರಿದ್ದಾರೆ. ಅವರು ಯಾವತ್ತೂ ಎಲ್ಲ ಕಡೆಯೂ ಅತ್ಯುತ್ತಮ ಸಂದೇಶಗಳನ್ನು ಸಾರುತ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಅವರ ಸಂದೇಶಗಳನ್ನು ನಾನು ಆಲಿಸಿದ್ದೇನೆ. ಅದನ್ನು ಜೀವನದಲ್ಲಿ ಅಳವಡಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿದೆ. ನನ್ನ ಮಾತಿನಲ್ಲಿ ಸರಳ ಮಾತುಗಳಲ್ಲಿ ಹೇಳುವುದಾದರೆ, ಎಲ್ಲ ಸಾಮರಸ್ಯ ಸೌಹಾರ್ದತೆಯ ಮೂಲ ಇರುವುದು ಹೊಂದಾಣಿಕೆಯ ಗುಣದಲ್ಲಿ. ಹೊಂದಿಕೊಳ್ಳಲು ಕಲಿತರೆ ಬದುಕಲು ಕಲಿತಂತೆ. ಇದು ನನಗೆ ಅತ್ಯಂತ ಪ್ರಿಯವಾದ ಮಾತು. ನಮ್ಮ ಒಂದು ಸಣ್ಣ ಮನೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಿದ್ದರೆ, ನಮ್ಮ ಹೆತ್ತವರ ಜೊತೆಗೆ ಹೊಂದಾಣಿಕೆ, ಸಹೋದರ ಸಹೋದರಿಯರ ನಡುವೆ ಹೊಂದಾಣಿಕೆ, ಮನೆಯಲ್ಲಿರುವವರ ಎಲ್ಲರ ಒಟ್ಟಿಗೆ ಹೊಂದಾಣಿಕೆ ಇದ್ದರೆ ಮಾತ್ರ ಅದು ಒಂದು ಮನೆಯಿಂದಾದೀತು. ಇಲ್ಲದಿದ್ದರೆ ಪ್ರತಿಯೊಂದು ಮಾತಿಗೂ ಸಿಡುಕು, ಕೋಪ, ಗಲಾಟೆ ಇದ್ದರೆ ಅದು ಮನೆ ಹೋಗಿ ಮಸಣವಾದೀತು. ಈಗಿನ ದಿನಗಳಲ್ಲಿ ಈ ಹೊಂದಾಣಿಕೆಯ ಗುಣ ಕಡಿಮೆ ಇರುವುದರಿಂದಲೇ ಪ್ರತಿನಿತ್ಯ ವಾರ್ತೆಗಳನ್ನು ಕೇಳುತ್ತೇವೆ, ಓದುತ್ತೇವೆ. ಹೆಂಡತಿಯ ಪ್ರಿಯಕರನೊಂದಿಗೆ ಸೇರಿ ಗಂಡನ ಕೊಲೆ, ಗಂಡ ತನ್ನ ಪ್ರೇಯಸಿಯೊಂದಿಗೆ ಸೇರಿಕೊಂಡು ಹೆಂಡತಿಯ ಕೊಲೆ, ಹೆತ್ತವರಿಂದ ಮಕ್ಕಳ ಕೊಲೆ, ಮಕ್ಕಳಿಂದ ಹೆತ್ತವರ ಕೊಲೆ, ಸಹೋದರ ಸಹೋದರಿಯರ ನಡುವೆ ಆಸ್ತಿಗಾಗಿ ಜಗಳ, ಕಾದಾಟ, ಕೊಲೆಯಲ್ಲಿ ಅಂತ್ಯ, ಇದನ್ನೆಲ್ಲ ನಾವು ಕಾಣುತ್ತಿದ್ದೇವೆ. ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಈ ಹೊಂದಾಣಿಕೆಯ ಗುಣ, ಒಂದು ಮನೆಯವರ ಜೊತೆ, ನಮ್ಮ ನೆರೆಕರೆಯವರ ಜೊತೆ, ಊರಿನವರ ಜೊತೆ ಒಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಿದ್ದರೆ ಈ ಹೊಂದಾಣಿಕೆಯ ಗುಣ ಅತ್ಯಂತ ಮಹತ್ವದ್ದು. ಈ ಸಾಮರಸ್ಯ ಸೌಹಾರ್ದತೆ ಎಂಬುದು ನಮ್ಮ ಜೀವನದಲ್ಲಿ ಅಡಕವಾಗಿದ್ದ ಒಂದು ಅಂಶ. ಇದರ ಬಗ್ಗೆ ಬೇರೆ ಅಂದರೆ ನಮ್ಮ ಒಂದು ಮನುಷ್ಯನ ಅಸ್ತಿತ್ವಕ್ಕೆ ಅಗತ್ಯವಾಗಿ ಬೇಕಾದ ಅನ್ನ, ನೀರು, ಗಾಳಿ, ಬೆಂಕು, ಬೆಳಕು ಇದ್ದ ಹಾಗೆ ಈ ಸೌಹಾರ್ದ ಸಾಮರಸ್ಯತೆಯು ನಮ್ಮ ಜೊತೆಗಿತ್ತು. ಅದು ನಮ್ಮ ಜೀವನದಲ್ಲಿ ಅಡಕವಾಗಿತ್ತು, ನಮ್ಮ ಜೀವನದ ಪದ್ಧತಿಯಾಗಿತ್ತು. ಆದರೆ ಮನಸ್ಸೆಂಬ ಪೂರ್ಣಾಂಗದಿಂದ ಈ ಸೌಹಾರ್ದತೆ, ಸಾಮರಸ್ಯ ಎಂಬುದನ್ನು ಬದಿಗಿರಿಸಿ
ನಾವು ಅಂಗವಿಕಲರಾಗಿದ್ದೇವೆ. ನಮ್ಮ ದೇಹದ ಕೈಯನ್ನೋ ಕಾಲನ್ನೋ ಕತ್ತರಿಸಿ ದೂರ ಇಟ್ಟರೆ ಅನುಭವಿಸುವ ನೋವಿನಂತೆ ಅದರ ಹಿಂದೆ ನರಳಾಡುತ್ತಿದ್ದೇವೆ, ರೋಧಿಸುತ್ತಿದ್ದೇವೆ, ಬಾಯಿಗೆ ಬಂದಂತೆ ಅರಚುತ್ತಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದ ಮಾನ, ಅಭಿಮಾನ, ಸ್ವಾಭಿಮಾನ, ಸ್ವಂತಿಕೆ ಎಂಬುದು ಇದೆ. ಅದೇ ರೀತಿ ಪ್ರತಿಯೊಂದು ಧರ್ಮದವರಿಗೂ ಅವರ ಧರ್ಮದ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರದ್ಧೆ, ರೀತಿ ನೀತಿ, ಸಂಸ್ಕಾರಗಳು ಬೇರೆ ಬೇರೆಯಾಗಿರುತ್ತದೆ. ಅದನ್ನೆಲ್ಲ ನಮ್ಮ ಮನೆಯೊಳಗೆ ಸೀಮಿತವಾಗಿಟ್ಟುಕೊಂಡು ಹೊರಗಡೆ ಬರುವಾಗ ಎಲ್ಲರೂ ಮನುಷ್ಯರಂತಾಗಿ ಜೀವಿಸಿದರೆ ಅಲ್ಲಿ ಸೌಹಾರ್ದತೆ ತನ್ನಷ್ಟಕ್ಕೆ ಬೆಳೆದು ಬರುತ್ತದೆ. ಇತರ ಧರ್ಮದವರ ಆಚರಣೆ, ಸಂಸ್ಕಾರ, ರೀತಿ ನೀತಿ, ಶ್ರದ್ಧೆ, ನಂಬಿಕೆಗಳಿಗೆ ನಾವು ಸ್ಪಂದಿಸಬೇಕು. ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಆಗ ಈ ಸಾಮರಸ್ಯ, ಸೌಹಾರ್ದತೆ ಎಂಬುದು ಕೈಗೆಟಕುವ ಹಣ್ಣಿನಂತೆ ಎಲ್ಲರೂ ಪರಸ್ಪರ ಸಹೋದರತೆಯಿಂದ ಬದುಕಲು ಇದು ಸಹಕಾರಿಯಾಗ್ತದೆ. ನಾವು ಚಿಕ್ಕವರಿರುವಾಗ ಈ ಕ್ರಿಸ್ಮಸ್, ಸಾಂತಮಾರಿ, ಈದ್ ಇಂಥ ಹಬ್ಬಗಳಿಗೆ ಕಾಯ್ತಿದ್ದೆವು. ಅಂದರೆ ಅವರ ಒಂದು ಆಚರಿಸುವ ರೀತಿಯನ್ನು ಬೆರಗುಗಣ್ಣುಗಳಿಂದ ನೋಡುತ್ತಿದ್ದೆವು. ಅವರ ಮನೆಯಿಂದ ಬರುತ್ತಿದ್ದ ಸಿಹಿ ತಿಂಡಿಗಳಿಗಾಗಿ ಕಾತರದಿಂದ ಕಾಯುತ್ತಿದ್ದೆವು. ಅದೇ ರೀತಿ ಇತರ ಧರ್ಮೀಯರು ನಮ್ಮ ಅಷ್ಟಮಿ, ಚೌತಿ, ದೀಪಾವಳಿಯ ಹಬ್ಬವನ್ನು ಸಂಭ್ರಮಿಸುತ್ತಿದ್ದರು. ದೀಪಾವಳಿಯ ಪಟಾಕಿ, ಅಷ್ಟಮಿ ಚೌತಿಯ ಮೂಡೆ ಕೊಟ್ಟಿಗೆಗಳನ್ನು ಕೈಯಲ್ಲಿ ತಿರುಗಿಸಿ ತೆಂಗಿನಕಾಯಿಯ ಸಿಹಿ ಹಾಲಲ್ಲಿ ಅದನ್ನು ಅದ್ದಿ ತಿನ್ನುವ ಕ್ಷಣಗಳು ಈಗಲೂ ಕಣ್ಣೆದುರಿಗೆ ಬರ್ತದೆ. ಅಂದರೆ ನಾವು ಮಕ್ಕಳೆಲ್ಲ ಒಟ್ಟಾಗಿ ಅಲ್ಲಿ ಜಾತಿ ಮತ ಭೇದ ಎಂಬುದು ಇರಲಿಲ್ಲ. ನಾವು ಸಂಭ್ರಮಿಸುತ್ತಿದ್ದೆವು, ಅವರೂ ಸಂಭ್ರಮಿಸುತ್ತಿದ್ದೆವು. ಆಟಿಯ ಅಮಾವಾಸ್ಯೆಯ ಹಾಲೆಕೆತ್ತೆಯ ಕಷಾಯ ನಾವು ಕಹಿ ಎಂದು ಮನೆಯವರ ಗದರಿಕೆಗೆ ಒತ್ತಾಯದ ಮೇರೆಗೆ ಕುಡಿಯುತ್ತಿದ್ದರೆ ಆ ಮಕ್ಕಳು ಅದಕ್ಕಾಗಿ ಕಾತರದಿಂದ ಕಾಯ್ತಿದ್ದರು. ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಅಥವಾ ಸಂಜೆ ಶಾಲೆಯಿಂದ ಬರುವಾಗ ಅದನ್ನು ಕುಡಿದು ಅಮ್ಮ ಅದಕ್ಕಾಗಿ ಬೇರೆ ಅದನ್ನು ತೆಗೆದಿಟ್ಟಿರ್ತಿದ್ರು ಮಕ್ಕಳಿಗೆ ಬೇಕು ಹೇಳಿ. ಮೆಂತೆ ಗಂಜಿಯನ್ನು ತಿಂದುಂಡು ಹೋಗುವಾಗ ಅವರ ಮುಖದಲ್ಲಿದ್ದ ಸಂತಸ, ಅದನ್ನು ಕೊಟ್ಟವರ ನಮ್ಮ ಮನೆಯವರ ಮುಖದಲ್ಲಿರುವ ಸಂತೃಪ್ತಿ, ಅಂದರೆ ಮಕ್ಕಳು ತಿಂದು ಕುಡಿದು ಹೋದ್ರಲ್ಲ ಹೇಳಿ. ಅಂಥ ದಿನಗಳು ಮತ್ತೆ ಮರುಕಳಿಸಬೇಕು. ಇದು ಸಾಮರಸ್ಯ. ನಮ್ಮ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸದ ಸಮಯದಲ್ಲಿ ನಾವು ಪರಸ್ಪರ ಒಬ್ಬರಿಗೊಬ್ಬರು ಆಟ, ಪಾಠ, ನೃತ್ಯ, ನಾಟಕಗಳಲ್ಲಿ ಭಾಗಿಯಾಗ್ತಿದ್ದೆವು. ಅಲ್ಲಿ ಯಾವ ಧರ್ಮವೂ ಅಡ್ಡಿ ಆಗ್ತಿರಲಿಲ್ಲ. ಯಾರದ್ದೇ ಒಂದು ದಿಗ್ಬಂಧನ ಇರಲಿಲ್ಲ ನಮಗೆ. ಈಗಲೂ ಅಪರೂಪಕ್ಕೆ ಎಲ್ಲಿಯಾದರೂ ಸಿಕ್ಕಿದರೆ ಮುಂಚಿನ ಹಾಗೆ ಮುಕ್ತವಾಗಿ ನಿಷ್ಕಲ್ಮಕ ಪ್ರೀತಿಯಿಂದ ಮಾತಾಡ್ತೇವೆ. ಗೆಳೆಯರು ಸಿಕ್ಕಿದರೆ ಈಗಿನ ಹಾಗೆ ಎಲ್ಲರೆದುರು ಹೋಗಿ ಅಪ್ಪಿಕೊಳ್ಳುವ ಸ್ವಾತಂತ್ರ್ಯ ಸಲಿಗೆಯನ್ನು ನಾವು ಬೆಳೆಸಿಕೊಂಡಿಲ್ಲ. ಆದರೆ ಕಣ್ಣುಗಳಲ್ಲೇ ನಮ್ಮ ಹಿಂದಿನ ಪ್ರೀತಿ, ಹಿಂದಿನ ಸವಿನೆನಪುಗಳನ್ನು ಮೆಲುಕು ಹಾಕುವ ಸುಂದರ ಕ್ಷಣಗಳು ಈಗಲೂ ಇವೆ. ನಮ್ಮ ಮಕ್ಕಳು, ಮೊಮ್ಮಕ್ಕಳು ಈ ಕ್ಷಣಗಳನ್ನು ಅನುಭವಿಸಬೇಕು. ಇಂಥ ಅನುಭವಗಳು ಅವರಿಗೂ ಬರಬೇಕು. ಈಗೀಗ ನಮ್ಮಲ್ಲಿ ಒಂದು 50 ವರ್ಷ ಕಳೆಯುವಾಗ ಒಂದು ಮನಸ್ಸಲ್ಲಿ ಒಂದು ನಿರಾಶಾ ಭಾವನೆಗಳು ಬರ್ತವೆ ನಮಗೆ. ಅಂದರೆ ಇದೆಲ್ಲ ಯಾಕೆ? ಈಗೀಗ 45 ವರ್ಷ ಕಳೆಯುವಷ್ಟರಲ್ಲಿ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೇವೆ. ಅನಾರೋಗ್ಯವೆಂಬುದು ಒಂದು ರೀತಿಯಲ್ಲಿ ವರವಾಗಿ ನಮಗೆ ಪರಿಣಮಿಸಬೇಕು. ಯಾಕೆಂದರೆ ಅನಾರೋಗ್ಯ ಬಂದಾಗಲೇ ಮಾನವನ ಮನಸ್ಸು ಕುಂದುವುದು, ದೇಹ ಕುಂದುವುದು. ತಾನು ಮಾಡಿದ್ದು, ಗಳಿಸಿದ್ದು ಯಾಕಾಗಿ ಎನ್ನುವ ಒಂದು ನಿರ್ಲಿಪ್ತ ಭಾವ ಆತನನ್ನು ಆಕ್ರಮಿಸುತ್ತದೆ. ತನ್ನ ಗೆಳೆಯರ ಹಾಗೂ ತನ್ನ ಸಂಬಂಧಿಕರ ನಿಜವಾದ ಬಣ್ಣ ಬಯಲಾಗುವುದು ಆತ ಅನಾರೋಗ್ಯ ಪೀಡಿತನಾದಾಗ. ತಾನು ಗಳಿಸಿದ ಹಣ, ಅಂತಸ್ತು, ಪ್ರತಿಷ್ಠೆ, ಪ್ರಶಸ್ತಿಗಳೆಲ್ಲವೂ ಕವಡೆಕಾಸಿನ ಬೆಲೆ ಇಲ್ಲದಾಗಿದೆ. ಆರೋಗ್ಯ ಸರಿ ಇಲ್ಲದಿದ್ದರೆ ಯಾವುದು ಅಲ್ಲಿ ಮಹತ್ವವಾಗಿ ಕಾಣಿಸ್ತಿಲ್ಲ. ನಾನು ಯಾವುದರ ಹಿಂದೆ ಓಡುತ್ತಿದ್ದೇನೆ, ಯಾಕಾಗಿ ಓಡುತ್ತಿದ್ದೇನೆ? ಮುಷ್ಟಿ ಅನ್ನಕ್ಕಾಗಿ ಈ ಥರದ ನಾಟಕ ಬೇಕೇ? ಜನಸಮುದಾಯದಲ್ಲಿ ದ್ವೇಷ, ಅಸೂಯೆ, ಗಲಾಟೆ ಇವುಗಳೆಲ್ಲ ಅನವಶ್ಯಕವೆನ್ನುವ ಭಾವ ಆತನ ಮನದಲ್ಲಿ ಮೂಡಿದಾಗ ನಿಜವಾಗಿಯೂ ಹಾಗಾಗಿ ಒಂದು 50-55 ವರ್ಷ ಮೀರಿದ ನಾವುಗಳೆಲ್ಲರೂ ನಮ್ಮ ಮಕ್ಕಳನ್ನು, ಯುವ ಜನತೆಯನ್ನು ಈ ಸಾಮರಸ್ಯದ ಭಾವನೆಗೆ ಒಡ್ಡಬೇಕು. ಹಾಗೆ ಒಡ್ಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಂದು ಸೌಹಾರ್ದಯುತ ಜೀವನವನ್ನು ನಾವು ಅನುಭವಿಸಲು ಸಾಧ್ಯ. ನಮ್ಮ ಒಂದು 35 ವರ್ಷದ ಹಿಂದಿನ ದಿನದ ಶಾಲಾ ಕಾಲೇಜುಗಳ ದಿನಗಳನ್ನು ನೆನಪಿಸುವುದಿದ್ದರೆ ಆ ಸಮಯದಲ್ಲಿ ನಮಗೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮನೆಯವರ ನಿರ್ಬಂಧವಿತ್ತು. ನಾವು ನಮ್ಮ ಭಾವನೆ, ಅನಿಸಿಕೆಗಳನ್ನು ಬದಿಗಿಟ್ಟು ಮನೆಯವರ ಭಾವನೆಗಳಿಗೆ ಬೆಲೆ ಕೊಟ್ಟು ಅವರಿಗೆ ತಕ್ಕಂತೆ ನಡೆಯಬೇಕಿತ್ತು. ಆದರೆ ಈಗಿನ ದಿನಗಳು ಬದಲಾಗಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಮನೆಯವರು ಬೆವರನ್ನೇ ರಕ್ತವನ್ನಾಗಿ ಸುರಿಸುತ್ತಿದ್ದಾರೆ. ಅಂದರೆ ಮಕ್ಕಳು ಚೆನ್ನಾಗಿರಬೇಕು,
ಮಕ್ಕಳ ಭಾವನೆ ಆಶೆಗಳಿಗೆ ಸ್ಪಂದಿಸುತ್ತಾ ಅವರಿಗೆ ಅನುಗುಣವಾಗಿ ಅವರ ಜೀವನ ಕ್ರಮವನ್ನು ಬದಲಾಯಿಸುತ್ತಿದ್ದಾರೆ. ಇಂಥ ಸ್ವಾತಂತ್ರ್ಯದಿಂದಾಗಿ ಇಂದಿನ ದಿನಗಳಲ್ಲಿ ಅಸಹನೀಯತೆ, ಒಂದು ಮಾನಸಿಕ ಕ್ಷುಲ್ಲತೆ ಯುವಜನತೆಯಲ್ಲಿ ಹೆಚ್ಚಾಗಿ ಕಾಡುತ್ತಿರುವುದೇನೋ ಎಂಬ ಸಂಶಯ ಬರ್ತದೆ. ಹಾಗಾಗಿ ನಾವು ಹಿರಿಯರು, ಅಂದರೆ 50 ವರ್ಷ ಮೀರಿದವರು ತಮ್ಮ ಮಕ್ಕಳನ್ನು ಒಂದು 10 ವರ್ಷದ ಎಳವೆಗಳನ್ನೇ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಸಾಮರಸ್ಯ, ಸೌಹಾರ್ದತೆ, ಹೊಂದಾಣಿಕೆಯ ಗುಣಗಳನ್ನು ಕಲಿಸುತ್ತಾ ಮುಂದುವರಿಸಿಕೊಂಡು ಹೋಗಬೇಕಾಗಿ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ನನ್ನ ಒಂದು ಕವನವನ್ನು ವಾಚಿಸುವ ಮೂಲಕ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಈ ಕವನದ ಶೀರ್ಷಿಕೆ ಮನಸ್ಸು. ಈಗ ನಾನು ಹೇಳಿದ ಹಾಗೆ ಅಂದಿನ ದಿನಗಳು ಹೇಗಿತ್ತು, ಅಂದಿನ ದಿನಗಳನ್ನೇ ನಾವು ಹೇಗಿದ್ದೆವು, ಈಗಿನ ದಿನಗಳು ಹೇಗೆ ಬದಲಾಗಿದೆ ಎನ್ನುವುದರ ಬಗ್ಗೆ. ನನಗೂ ಮನಸ್ಸಿತ್ತು, ಮನಸ್ಸಿನ ತುಂಬ ಆಸೆಗಳಿತ್ತು. ಅಣ್ಣನೊಡನೆ ಮರಕೋತಿ ಆಟ ಬೇಕಿತ್ತು, ಬ್ಯಾಟ್ ಬಾಲುಗಳನ್ನು ಮನಬಂದಂತೆ ಬೀಸಬೇಕಿತ್ತು. ಆದರೆ ಹಿಡಿಸೂಡಿ ಕೈಗೆ ಕೊಟ್ಟರು, ಕಸಗುಡಿಸಿ ಅಂಗಳ ಸ್ವಚ್ಛ ಮಾಡೆಂದರು, ಆಟದಂಗಳದಿಂದ ಮನೆಯಂಗಳಕ್ಕೆ ಎಳೆದು ತಂದರು. ಅಣ್ಣನ ಪ್ಯಾಂಟ್ ಶರ್ಟುಗಳೊಳಗೆ ನಾನೂ ನುಸುಳಬೇಕೆಂದಿತ್ತು, ಕೈಕಾಲು ಬೀಸಿಕೊಂಡು ಹೆಮ್ಮೆಯಿಂದ ನಡೆಯಬೇಕಿತ್ತು. ಆದರೆ ನೆರಿಗೆಯ ಲಂಗ ಕೊಟ್ಟರು, ಮೊಣಕಾಲು ಮುಚ್ಚುವ ಕುಪ್ಪಸ ಕೊಟ್ಟರು, ನಿನಗದೇ ಚಂದ ಎಂದರು, ತಲೆ ತಗ್ಗಿಸಿ ನಡೆಯಲು ಹೇಳಿಕೊಟ್ಟರು. ಪಂಜಾಬಿ ಡ್ರೆಸ್ಸು, ಮ್ಯಾಕ್ಸಿ, ಮಿನಿಸ್ಕರ್ಟ್ಗಳ ಮೆರವಣಿಗೆ ಇತ್ತು, ದಿನಕ್ಕೊಂದು ಅಲಂಕಾರದಲ್ಲಿ ತಿರುಗಬೇಕೆಂದಿತ್ತು. ಆದರೆ ಲಂಗ ದಾವಣಿ ಕೊಟ್ಟರು, ಹಾಫ್ ಸಾರಿಯಲ್ಲಿ ನಿನ್ನ ಗಂಭೀರತೆ ಬಲು ಚಂದ ಎಂದರು, ನಿರಾಶೆಯಲ್ಲೂ ನಗುವುದನ್ನು ಹೇಳಿಕೊಟ್ಟರು. ಆಟೋಟ ನೃತ್ಯ ನಾಟಕದಲ್ಲಿ ಹೆಸರು ಮಾಡಬೇಕೆಂದಿತ್ತು, ವೇದಿಕೆ ಹತ್ತಿ ಬಹುಮಾನ ಸ್ವೀಕರಿಸಬೇಕೆಂದಿತ್ತು. ಹೆಣ್ಮಕ್ಕಳು ಹೊತ್ತಿಗೆ ಸರಿಯಾಗಿ ಮನೆಗೆ ಬಂದರೆ ಲಕ್ಷಣ ಎಂದರು, ಉದ್ದನೆಯ ಸೌಟು ಕೊಟ್ಟರು, ಕುದಿ ಬಂದಾಗ ಒಗ್ಗರಣೆ ಹಾಕೆಂದರು, ಮನದಾಳದಿ ಕುದಿಯುವ ಆಸೆಗಳಿಗೆ ತಣ್ಣೀರೆರಚರು ಕಲಿಸಿಕೊಟ್ಟರು. ಇನ್ನೂ ಓದಬೇಕೆಂದಿತ್ತು, ಉದ್ಯೋಗದ ಬೇಟೆಗೆ ಹೊರಟಬೇಕೆಂದಿತ್ತು, ಸ್ವಂತ ಕಾಲಲ್ಲಿ ನಿಲ್ಲಬೇಕೆಂದಿತ್ತು. ಆದರೆ ಮಸಾಲೆ ಅರೆ ಎಂದರು, ತೆಂಗಿನಕಾಯಿ ತುರಿ ಎಂದರು, ಪಾತ್ರೆಗಳನ್ನು ಬೆಳಗೆಂದರು, ಸಂಸಾರ ನಡೆಸಲು ಹೆಣ್ಣಿಗಿದೇ ಮುಖ್ಯ ಎಂದು ಬಿಟ್ಟರು. ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಬಿಟ್ಟರು. ಸಂಸಾರ ಸಾಗರದಲ್ಲಿ ನನ್ನವರ ಆಸೆಗಳ ಪೂರೈಕೆಯಲ್ಲಿ ಕೈಗೂಡದ ನನ್ನಾಸೆಗಳು ಒಮ್ಮೊಮ್ಮೆ ತುಟಿಯಂಚಲ್ಲಿ ನಗು ಉಕ್ಕಿಸಿ, ಹಲವೊಮ್ಮೆ ಚಿಂತೆಯ ರೇಖೆಗಳ ಮೂಡಿಸಿ ತುಂಟಾಟವಾಡುತ್ತಿವೆ, ಕಾಡುತ್ತಿವೆ ಈಗಲೂ. ಅಂದರೆ ಆ ಸಮಯದಲ್ಲಿ ಅಷ್ಟು ಕಡಿವಾಣ ಒಂದು ಸಂಪ್ರದಾಯಬದ್ಧವಾಗಿ ನಡೆಯಬೇಕೆಂದಿತ್ತು. ಆದರೆ ಈಗಿನ ದಿನಗಳಲ್ಲಿ ನೋಡುವಾಗ ಯಾವ ಧರ್ಮದಲ್ಲೂ ಮಕ್ಕಳಿಗೆ ಅತಿಯಾದ ನಿಯಂತ್ರಣ, ಕಡಿವಾಣ ಹಾಕುತ್ತಿಲ್ಲ. ಅವರ ಇಷ್ಟಕ್ಕೆ ಬಿಟ್ಟಿದ್ದೇವೆ. ಈ ಸ್ವಾತಂತ್ರ್ಯವನ್ನು ಯುವ ಜನತೆ ಸದುಪಯೋಗಪಡಿಸಿಕೊಂಡು ಈ ಸೌಹಾರ್ದತೆಯತ್ತ, ಈ ಹೊಂದಾಣಿಕೆಯ ಗುಣದತ್ತ ಬಾಗಿ ಸುಂದರ ಸಮಾಜವನ್ನು ನಿರ್ಮಿಸಲಿ. ಆ ನಿಟ್ಟಿನಲ್ಲಿ ಸದ್ಭಾವನಾ ವೇದಿಕೆಯಿಂದ ನಡೆಯುವ ಇಂಥ ಕಾರ್ಯಕ್ರಮಗಳು ಅದಕ್ಕೆ ಪೂರಕವಾಗಿರಲಿ. ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಇಂಥ ಉತ್ತಮವಾದ ಕಾರ್ಯಕ್ರಮಗಳು ಇನ್ನು ಮುಂದಕ್ಕೂ ನಿರಂತರವಾಗಿ ನಡೆಯುತ್ತಿರಲಿ ಎಂಬ ಆಶಾಭಾವದೊಂದಿಗೆ ಎಲ್ಲರಿಗೂ ಗೌರವದ ವಂದನೆಗಳು. ಸೌಹಾರ್ದ, ಸಾಮರಸ್ಯದ ಬಗ್ಗೆ ಮಾತುಗಳನ್ನಾಡಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ತಮಗೆ ಧನ್ಯವಾದಗಳು. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಡಿಸ್ಟ್ರಿಕ್ಟ್ 317D ಇದರ ಮೊದಲನೆಯ ಉಪರಾಜ್ಯಪಾಲರಾಗಿರುವಂತಹ, ಅಂದರೆ ಮುಂದಿನ ವರ್ಷ ರಾಜ್ಯಪಾಲರಾಗಿ ಹೊರಹೊಮ್ಮಲಿರುವಂತಹ, ಸಮಾಜ ಸೇವಕರಾಗಿರುವಂತಹ PhD ಪದವೀಧರರು, ಮಾತು ಕಡಿಮೆ ದುಡಿಮೆ ಹೆಚ್ಚು ಎಂಬಂತೆ ಜೀವಿಸುವ ಹಾಗೂ ಶ್ರಮಿಸುವಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರುವಂತಹ ಲಯನ್ ಮೆಲ್ವಿನ್ ಡಿಸೋಜಾ MJF ಸರ್ ತಮ್ಮಿಂದ ಸೌಹಾರ್ದದ ಬಗ್ಗೆ ಮಾತುಗಳನ್ನು ಕೇಳಲು ಬಯಸುತ್ತೇವೆ. ವಾಮಂಜೂರು ಚರ್ಚಿನಲ್ಲಿ ಅತ್ಯದ್ಭುತ ಕೆಲಸ ಮಾಡಿ ಈಗ ತೊಕ್ಕೊಟ್ಟು ಚರ್ಚಿನಲ್ಲಿ ವಿಶೇಷ ಕೆಲಸ ಮಾಡ್ತಿರುವ ನಮ್ಮ ವಂದನೀಯ ಗುರುಗಳಾದ ಸಿಪ್ರಿಯನ್ ಪಿಂಟೋರವರಿಗೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನೆರೆದಿರುವ ಆತ್ಮೀಯ ಬಂಧುಗಳಿಗೆ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶ್ ಯು ಆಲ್ ಅ ಮ್ಯಾರಿ ಕ್ರಿಸ್ಮಸ್. ಇತ್ತೀಚಿನ ದಿನಗಳಲ್ಲಿ
ಎಲ್ಲರೂ ಬ್ಯುಸಿ, ಯಾರಿಗೆ ಕೇಳಿದರೂ ಪುರ್ಸೊತೆ ಇರೋದಿಲ್ಲ. ಎಲ್ಲರೂ ಬ್ಯುಸಿ ಅಂತ ಹೇಳಿ ಎಲ್ಲಿಯಾದರೂ ಸ್ವಲ್ಪ ಪುರ್ಸೊತ್ತು ಇರುವಾಗ ಮನೆಯಲ್ಲೇ ಕುತ್ಕೊಂಡು ರೆಸ್ಟ್ ಮಾಡುವ ಅಂತ ಹೇಳುವ ಸಂದರ್ಭದಲ್ಲಿ ಈ ತೊಕ್ಕೊಟ್ಟಿನಲ್ಲಿ ಎಲ್ಲ ಧರ್ಮದ ಜನರು ಒಟ್ಟಿಗೆ ಸೇರಿ, ಎಲ್ಲ ಸಂಘಟನೆಗಳಿಗೆ ಒಟ್ಟಿಗೆ ಸೇರಿ ಸ್ವಲ್ಪ ಹೊತ್ತು ಜೊತೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡುವ ಅಂತ ಮುಂದೆ ಬಂದಿದ್ದೀರಲ್ಲ, ಅದಕ್ಕೋಸ್ಕರ ಮೊತ್ತ ಮೊದಲು ನಿಮಗೆ ನನ್ನ ದೊಡ್ಡ ಸಲ್ಯೂಟ್. ನಮ್ಮ ದೇಶದ ವಿಶೇಷತೆ ಏನಂದರೆ ಅನೇಕತೆಯಲ್ಲಿ ಏಕತೆ. ಯಾಕೆಂದರೆ ನಮ್ಮ ದೇಶದ ಮಣ್ಣಿನ ಗುಣನೇ ಅದು. ನಮ್ಮ ದೇಶದಲ್ಲಿ ಮರುಭೂಮಿ ಇದೆ, ಫಲವತ್ತವಾದ ಭೂಮಿ ಕೂಡ ಇದೆ, ಹಿಮಾಲಯ ಕೂಡ ಇದೆ, ಸಮುದ್ರ ಕೂಡ ಇದೆ. ಇದು ಎಲ್ಲ ಅನೇಕತೆಯಲ್ಲಿ ಏಕತೆ ಇದೆ. ಅದೆಷ್ಟೋ ಧರ್ಮದವರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಸಣ್ಣ ಸಣ್ಣ ಕೆಲಸ ಮಾಡುವವರಿದ್ದಾರೆ, ಬಹಳಷ್ಟು ವೃತ್ತಿಪರರು ಇದ್ದಾರೆ. ಆದರೆ ನಮ್ಮ ದೇಶದ ಏಕತೆಯ ವಿಚಾರ ಬರುವಾಗ, ನಮ್ಮ ದೇಶದ ಪ್ಯಾಟ್ರಿಯಟಿಸಮ್ನ ವಿಚಾರ ಬರುವಾಗ, ಮಾನವೀಯತೆಯ ವಿಚಾರ ಬರುವಾಗ ನಮ್ಮ ದೇಶದಲ್ಲಿ ಏಕತೆ ಎದ್ದು ಕಾಣ್ತದೆ. ಇಲ್ಲಿ ಕೂಡ ನಾವು ಬೇರೆ ಬೇರೆ ಧರ್ಮದವರಾದರೂ ಕೂಡ ಕ್ರಿಸ್ಮಸ್ ಆಚರಣೆಯನ್ನು ಜೊತೆಯಲ್ಲಿ ಮಾಡುವ ಅಂತ ಹೇಳಿ ಈ ತೊಕ್ಕೊಟ್ಟಿನಲ್ಲಿ ಕೂಡ ಏಕತೆ ಇದೆ ಅಂತ ನೀವು ಸಾರುತ್ತಿದ್ದೀರಲ್ಲ, ಇದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಆತ್ಮೀಯ ಬಂಧುಗಳೇ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೇನೆ. ಎರಡು ಟೆನ್ಷನ್ ಇದೆ. ಒಂದನೇದೇನೆಂದರೆ, ನಾನು ಬೈ ಪ್ರೊಫೆಷನ್ ಟೀಚರ್. ನನ್ನ ಕೆಲಸ 1 ಗಂಟೆ ಎಷ್ಟು ಮಾತನಾಡಬೇಕು ಅದನ್ನು ಪ್ರಿಪೇರ್ ಮಾಡೋದು, ಮತ್ತು ಕ್ಲಾಸಿಗೆ ಹೋಗಿ ಸರಿ 1 ಗಂಟೆಗೆ ಅಂದರೆ ಲೆಕ್ಚರ್ ಕೊಡೋದು. ಸೊ ಇದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವತ್ತು ಕೂಡ ಇಲ್ಲಿಗೆ ಬರುವಾಗ 1 ಗಂಟೆಗೆ ನಾನು ಪ್ರಿಪೇರ್ ಮಾಡಿ ಬಂದಿದ್ದೇನೆ. ಬಂದಾಕ್ಷಣ ನಮ್ಮ ಶೆಟ್ರು ಹೇಳಿದರು ಕೇವಲ 15 ನಿಮಿಷ ಟೈಮ್ ಅಂತ. ಸೊ ಒಂದು ಟೆನ್ಷನಲ್ಲಿದ್ದೇನೆ, 1 ಗಂಟೆದ್ದು ನಾನು ಹೇಗೆ 15 ನಿಮಿಷಕ್ಕೆ ತರುವುದು ಅಂತ. ಅದಕ್ಕಿಂತ ದೊಡ್ಡ ಟೆನ್ಷನ್ ಏನಂದರೆ, ನನಗಿಂತ ಮೊದಲು ಮಾತನಾಡಿದರು ಜನಾಬ್ ಮೊಹಮ್ಮದ್ ಕುನ್ಯಾ ಹಾಗೂ ನನ್ನ ಅಕ್ಕ ವಿಜಯಲಕ್ಷ್ಮಿ ಅವರು. ಅವರ ಮಾತುಗಳು ಎಷ್ಟು ಚೆಂದ ಇತ್ತು, ಎಷ್ಟು ಅರ್ಥಪೂರ್ಣ ಇತ್ತು ಅಂದರೆ, ಅವರ ಮಾತುಗಳು ಹೇಳುವಾಗ ನಾನು ಅವರ ಮಾತು ಕೇಳುವುದರಲ್ಲಿ ತಲ್ಲೀನರಾಗಿ ಬಿಟ್ಟು ನಾನು ಏನು ಮಾತನಾಡಲಿಕ್ಕೆ ಬಂದಿದ್ದೆ ಅದನ್ನೆಲ್ಲ ಮರೆತು ಬಿಟ್ಟಿದ್ದೇನೆ. ಆದ್ದರಿಂದ ಎಲ್ಲಿಯಾದರೂ ನಾನು ಮಾತನಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಟೈಮಲ್ಲಿ ಸ್ವಲ್ಪ ಎಕ್ಸೀಡ್ ಆದರೆ ಕ್ಷಮಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕ್ರಿಸ್ಮಸ್ ಆಗಲಿ ಯಾವುದೇ ಹಬ್ಬಗಳಾಗಲಿ ಆಚರಣೆ ಇರುವಾಗ ಅದರಲ್ಲಿ 2 ವಿಚಾರಗಳಿರುತ್ತೆ. ಒಂದು ಧಾರ್ಮಿಕ ಆಚರಣೆ, ಇನ್ನೊಂದು ಸಂಭ್ರಮದ ಆಚರಣೆ. ಧಾರ್ಮಿಕ ಅಂದರೆ ಧಾರ್ಮಿಕ ವಿಧಿವಿಧಾನಗಳು, ಸಂಭ್ರಮ ಅಂದರೆ ಈಗ ನಾವೇನು ಸಂಭ್ರಮ ಆಚರಣೆ ಮಾಡ್ತೇವೆ ಅದು. ಕೆಲವರು ಹೇಳ್ತಾರೆ ಹಬ್ಬಗಳು ಬರುವಾಗ ಧಾರ್ಮಿಕ ವಿಧಿವಿಧಾನಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ, ಕೆಲವರು ಹೇಳ್ತಾರೆ ಸಂಭ್ರಮಾಚರಣೆಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಅದು ಅವರವರಿಗೆ ಬಿಟ್ಟ ಲೆಕ್ಕಾಚಾರ. ಆದರೆ ನನ್ನ ಪ್ರಕಾರ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಸಂಭ್ರಮ ಆಚರಣೆ ಇದು ಜೊತೆಗೆ ಒಟ್ಟಿಗೆ ಸೇರಿದರೆ ಆ ಹಬ್ಬಕ್ಕೆ ನಿಜವಾದ ಅರ್ಥ ಬರ್ತದೆ. ಆದರೆ ಅದರೊಂದು ಪ್ರಾಬ್ಲಮ್ ಉಂಟು. ಈ ಧಾರ್ಮಿಕ ವಿಚಾರಗಳು ಅಥವಾ ವಿಧಿವಿಧಾನಗಳು ಆ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಈಗ ಕ್ರಿಶ್ಚಿಯನ್ಸ್ಗಳಾದರೆ ನಾವು ಕ್ರಿಸ್ಮಸ್ ನಾಡ್ದು 24th ನೈಟಿಗೆ ಸೆಲೆಬ್ರೇಟ್ ಮಾಡುವಾಗ ನಾವು ಚರ್ಚಿಗೆ ಹೋಗ್ತೇವೆ, ನಾವು ಅಲ್ಲಿ ಏನೋ ವಿಧಿವಿಧಾನಗಳು ಅದರಲ್ಲಿ ನಾವು ಪಾಲ್ಗೊಳ್ತೇವೆ. ದೀಪಾವಳಿ ಆದರೆ ನಿಮ್ಮ ಮನೆಯಲ್ಲಿ ದೇವಾಲಯಗಳಲ್ಲಿ ನೀವು ಪ್ರೇಯರ್ ಮಾಡ್ತೀರಾ. ಮುಸ್ಲಿಮರು ಅವರ ಈ ಸಂದರ್ಭದಲ್ಲಿ ಅವರ ಮಸ್ಜಿದಿಗೆ ಹೋಗಿ ಅಲ್ಲಿ ಅವರು ವಿಧಿವಿಧಾನಗಳನ್ನು ಆಚರಿಸ್ತಾರೆ. ಅದು ಅವರವರಿಗೆ ಸಂಬಂಧಪಟ್ಟದ್ದು. ಅದು ಹೇಗೂ ಮಾಡಲಿ, ಅವರ ಮನಸ್ಸಿಗೆ ಸಮಾಧಾನ ಸಿಕ್ಕಿದರೆ, ಅವರಿಗೆ ಖುಷಿ ಸಿಕ್ಕಿದರೆ, ಅವರಿಗೆ ಸಂತೃಪ್ತಿ ಸಿಕ್ಕಿದರೆ ಅದೇ ದೊಡ್ಡದು. ಆದರೆ ಸಂಭ್ರಮಾಚರಣೆ ಎನ್ನುವುದು ಯಾವುದೇ ಧರ್ಮಕ್ಕೆ ಸೀಮಿತವಾದದಲ್ಲ. ಸಂಭ್ರಮಾಚರಣೆ ಅಂದರೆ ಎಲ್ಲರೂ ಒಟ್ಟಿಗೆ ಬಂದು ಸಂಭ್ರಮಿಸಿದರೆ ಅದಕ್ಕೆ ಅರ್ಥ ಬರ್ತದೆ. ಇವತ್ತು ಹೇಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸಿದ್ದೇವಾ, ಈ ಸಂಭ್ರಮಕ್ಕೆ ಇರುವಂಥ ಆಚರಣೆ ನಾವು ಮನೆಯಲ್ಲಿ ಕೂತ್ಕೊಂಡು ಸಂಭ್ರಮ ಮಾಡಿದರೆ ಅದಕ್ಕೆ ಅರ್ಥ ಬರಲಿಕ್ಕಿಲ್ಲ. ಆದ್ದರಿಂದ ಮತ್ತೊಮ್ಮೆ ನಾನು ನಿಮಗೆ ನನ್ನ ವಿಶೇಷದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಸಣ್ಣವನಿರುವಾಗ, ಇದು ಸುಮಾರು ವರ್ಷದ ಹಿಂದಿನ ಕತೆ, ಕೆಲವರು ಹುಟ್ಟಿರ್ಲಿಕ್ಕೆ ಇಲ್ಲ ಇಲ್ಲಿ. ಆ ಸಂದರ್ಭದಲ್ಲಿ ಒಂದು 15 ದಿವಸಕ್ಕಿಂತ ಮೊದಲೇ ಕ್ರಿಸ್ಮಸ್ಗೆ ತಯಾರಿ ಮಾಡೋದು. ಅಕ್ಕಿಯನ್ನು ತರಿಸಿ ಅದನ್ನು ಬಿಸಿ ಮಾಡಿ ಅದನ್ನು ಉಡಿ ಮಾಡಿಸೋದು, ಗೋಧಿ ಮೈದಾ ಹಿಟ್ಟು ತರುವುದು, ಬೇರೆ ಬೇರೆ ರೆಸಿಪಿಗಳನ್ನು ತರುವುದು. ಸರಿಯಾಗಿ 23 ತಾರೀಕಿಗೆ ರಾತ್ರಿ ಊಟ ಆದ ಮೇಲೆ ಕುಸ್ವಾರ್ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ನನ್ನ ಮನೆಯಲ್ಲಿ ನಾನು ಹುಟ್ಟುವಾಗ ಸುಮಾರು 20 ಮಂದಿ, ಕೆಲಸದವರನ್ನು ಸೇರಿದರೆ 25 ಮಂದಿ. ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಆವಾಗಲೂ ಜಾಯಿಂಟ್ ಫ್ಯಾಮಿಲಿ, ಇವಾಗಲೂ ಜಾಯಿಂಟ್ ಫ್ಯಾಮಿಲಿ. ನನ್ನ ಕಸಿನ್ ಅಣ್ಣ ಇದ್ದಾರೆ, ಅವರಿಗೂ ಗೊತ್ತುಂಟು.
23 ತಾರೀಕಿಗೆ ಊಟ ಆದ ಮೇಲೆ ಎಲ್ಲರೂ ಕೂತ್ಕೊಂಡು ಕುಸ್ವಾರ್ ಪ್ರಿಪೇರ್ ಮಾಡೋದು. ಕೆಲವರು ಹಿಟ್ಟು ಅದ ಮಾಡೋದು, ಕೆಲವರು ಅಂದರೆ ಕಿಡಿಯೋ ಅಂತ ಹೇಳ್ತಾರೆ, ತುಕುಡಿ ಅಂತ ಹೇಳ್ತಾರೆ, ನ್ಯೂರೆ ಅಂತಂದರೆ ಲಡ್ಡು ಅಂತ, ಎಲ್ಲರೂ ಅದನ್ನು ಬೇರೆ ಬೇರೆ ಪ್ರಿಪೇರ್ ಮಾಡೋದು. ಕೆಲವರು ಆಯಿಲಲ್ಲಿ ಅದನ್ನು ಕಾಯಿಸಬೇಕು, ಅದನ್ನು ಮಾಡೋದು. ಮತ್ತು ನನ್ನಂಥವರು ಅದನ್ನು ಸ್ವಲ್ಪ ಟೇಸ್ಟ್ ಮಾಡುವವರು ಎಲ್ಲರೂ ಅಲ್ಲಿ ಇರ್ತಿದ್ರು. 24 ತಾರೀಕಿಗೆ ಮಧ್ಯಾಹ್ನ ತನಕ ಈ ಪ್ರೊಸೀಜರ್ ಕಂಟಿನ್ಯೂ ಆಗ್ತಿತ್ತು. ಮಧ್ಯಾಹ್ನ ಊಟ ಆದ ಮೇಲೆ ಈ ಕುಸ್ವರನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಂಬಂಧ. ಈ ಕುಸ್ವರ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮೊದಲು ನಾವು ಕುಸ್ವರ್ ಕೊಡ್ತಿದ್ದದ್ದು ಯಾರ ಮನೆಯಲ್ಲಿ ಆ ವರ್ಷ ಯಾರಾದರೂ ತೀರಿ ಹೋಗಿದ್ದಾರೆ ಅಂಥ ಮನೆಯಲ್ಲಿ ಹೆಚ್ಚಾಗಿ ಹಬ್ಬ ಸಂಭ್ರಮಿಸ್ತಿರ್ಲಿಲ್ಲ. ಸೊ ಮೊದಲು ನಾವು ಕುಸ್ವರ್ ಹೋಗಿ ಆ ಮನೆಗಳಿಗೆ ಕೊಡ್ತಿದ್ದೆವು. ಅದರ ನಂತರ ನಮ್ಮ ಅನ್ಯ ಧರ್ಮದ ಬಾಂಧವರಿದ್ದಾರೆ, ಕ್ರಿಶ್ಚಿಯನ್ರಲ್ಲದವರನ್ನು, ಅವರಿಗೆ ನಾವು ಹೋಗಿ ಕುಸ್ವರ್ ಕೊಡ್ತಿದ್ದೆವು. ನಂತರ ನಮ್ಮ ನೆರೆಕರೆಯವರಿಗೆ, ಉಳಿದದ್ದು ನಮಗೆ, ಅಂದರೆ ನಮ್ಮ ಮನೆಯವರಿಗೆ. ಆದರೆ ಅದರಲ್ಲಿ ಒಂದು ಸಂತೋಷ ಇತ್ತು. ಅದು ಪ್ರಿಪೇರ್ ಮಾಡೋದ್ರಲ್ಲಿ ಸಂತೋಷ ಇತ್ತು, ಬೇರೆಯವರಿಗೆ ಕೊಡುವುದರಲ್ಲಿ ಸಂತೋಷ ಇತ್ತು, ನಾವು ಹಂಚಿಕೊಂಡು ತಿನ್ನುವುದರಲ್ಲಿ ಸಂತೋಷ ಇತ್ತು. ಅದರ ನಂತರ 24th ರಾತ್ರಿ ಪೂಜೆ 12 ಗಂಟೆಗೆ ಇತ್ತು. ರಾತ್ರಿ ವೆಹಿಕಲ್ ಯಾರ ಹತ್ರ ಇರಲಿಲ್ಲ, ಕರೆಂಟೇ ಇದ್ದಿರಲಿಲ್ಲ, ಎಚ್ಚರಗಿ ಟಾರ್ಚ್ಗಳು ಕೂಡ ಇದ್ದಿರಲಿಲ್ಲ. ಆವಾಗ ಬ್ಯಾಟ್ರಿ ಚೆಲ್ಲಿದ್ದು ಟಾರ್ಚ್, ಅದು ಕೂಡ ಒಬ್ಬೊಬ್ಬರಾದ್ರೂ ಇರ್ತಿತ್ತು. ಸೊ ಆ ಊರಿನವರು, ನಮ್ಮ ಊರಿನವರು ಯಾರಾದರೂ ಒಬ್ಬರಿಬ್ಬರು ಗ್ಯಾಸ್ ಲೈಟ್ ತರುವುದು, ಕೆಲವರು ಟಾರ್ಚ್ ತರುವುದು, ಮತ್ತು ನಾವು ಒಟ್ಟಿಗೆ ನಡೆದುಕೊಂಡು ಚರ್ಚಿಗೆ ಹೋಗುವುದು. ಆ ನಡೆದುಕೊಂಡು ಹೋಗುವಾಗ ಮಾತನಾಡಿ ವಿಚಾರ ವಿನಿಮಯ ಮಾಡಿ ಗಮ್ಮತ್ತು ಮಾಡಿ ಹೋಗುವಾಗ ಆ ಖುಷಿಯೇ ಬೇರೆ. ಚರ್ಚಲ್ಲಿ ಪೂಜೆ ಆದ ನಂತರ ಮತ್ತೆ ಒಬ್ಬರಿಗೊಬ್ಬರಿಗೆ ವಿಶ್ ಮಾಡಿ ಮತ್ತೆ ಒಟ್ಟಿಗೆ ಮನೆಗೆ ಬರುವುದು, ಯಾರಾದರೂ ಮನೆಯಿಂದ ಒಬ್ಬರಿಬ್ಬರು ಬಂದರೆ ಅವರ ಮನೆ ತನಕ ತಲುಪಿಸುವುದು, ಅದು ವಾಡಿಕೆ ಇತ್ತು. 25 ತಾರೀಕಿಗೆ ಮಧ್ಯಾಹ್ನ ಸಂಭ್ರಮದ ಊಟ, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಬರೋದು, ಊಟ ಮಾಡೋದು, ಮತ್ತು ಖುಷಿಯಲ್ಲೂ ಇರುವುದು. ಆ ಖುಷಿ ಇವತ್ತು ನಮ್ಮಲ್ಲಿ ಉಂಟಾ ಎನ್ನುವ ಪ್ರಶ್ನೆ. ಇವತ್ತಿನ ಮಕ್ಕಳಿಗೆ ಕೇಳಿದರೆ ಆ ಖುಷಿಯೇ ಗೊತ್ತಿರಲಿಕ್ಕಿಲ್ಲ. ಕಾಲಕ್ರಮೇಣ ವಿಚಾರಗಳು ಬದಲಾಗಿವೆ. ಎಲ್ಲರ ಮನೆಯಲ್ಲಿ ವೆಹಿಕಲ್ ಬಂದಿದೆ, ಇವೆಲ್ಲ ಫೆಸಿಲಿಟೀಸ್ಗಳು ಜಾಸ್ತಿ ಆಗಿದೆ. ನಾವು ನಮ್ಮ ಮನೆಯವರು ಮಾತ್ರ, ಪಕ್ಕದ ಮನೆಯವರನ್ನು ಕೂಡ ನಾವು ಚರ್ಚಿಗೆ ಅಥವಾ ನ್ಯೂ ದೇವಾಲಯಗಳಿಗೆ ಅಥವಾ ಮಾಸ್ಕಿಗೆ ನಾವು ಕರ್ಕೊಂಡು ಹೋಗೋದಿಲ್ಲ, ನಾವು ಮಾತ್ರ ಹೋಗೋದು. ಅಷ್ಟು ಸ್ವಾರ್ಥಿಗಳಾಗಿ ಬಿಟ್ಟಿದ್ದೇವೆ. ಚರ್ಚಿಗೆ ಹೋದರೆ ಪೂಜೆಯ ಸಮಯಕ್ಕೆ ಅಥವಾ ಪೂಜೆ ಸ್ಟಾರ್ಟ್ ಆದ ಮೇಲೆ ರೀಚ್ ಆಗೋದು, ಪೂಜೆ ಆದ ತಕ್ಷಣ ದಾರಿಯಲ್ಲಿ ಸಿಕ್ಕಿದವರಿಗೆ ವಿಶ್ ಮಾಡಿ ನಾವು ವಾಪಸ್ ಬರುವುದು, ನಾವು ಮಾತ್ರ ಊಟ ಮಾಡೋದು, ಸಂಭ್ರಮ ಹಚ್ಚೋದು. ಇದು ಸ್ವಲ್ಪ ನಂತರ ಬಂದ ವಾಡಿಕೆ. ಆದರೆ ಈಗ ಜನರಿಗೆ ಮತ್ತೆ ಅರ್ಥ ಆಗಿದೆ, ನಾವು ಏನು ಮಾಡ್ತಿದ್ದೇವೆ ಅದು ಸರಿ ಮಾಡ್ತಾ ಇಲ್ಲ, ನಾವು ಒಟ್ಟಿಗಿದ್ರೇ ಅದಕ್ಕೆ ಅರ್ಥ ಬರ್ತದೆ ಅಂತ. ಈಗ ನೀವು ನೋಡ್ಬೋದು, ನಮ್ಮಲ್ಲಿ ಪೂಜೆ ಆದ ನಂತರ ಯಾರು ಮನೆಗೆ ತಕ್ಷಣ ಈಗ ಹೋಗೋದಿಲ್ಲ. ತಕ್ಷಣ ಅಲ್ಲಿ ಬಂದವರಿಗೆ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಕೊಡ್ತೇವೆ, ಅವರಿಗೆ ಕುಸ್ವರ್ ಕೊಡ್ತೇವೆ, ಕೇಕ್ ಕೊಡ್ತೇವೆ, ಅಲ್ಲಿ ಕಾಂಪಿಟೇಷನ್ಸ್ಗಳು ನಡ್ತೇವೆ, ಔಸಿ ಗೇಮ್ಗಳು ನಡ್ತಿದೆ. ಇದರ ಅರ್ಥ ಯಾರ ಮನೆಯಲ್ಲಿ ಕಾಫಿ ಕುಡಿಲಿಕ್ಕೆ ಇಲ್ಲ, ಕುಸ್ವರ್ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ಒಂದು ಅರ್ಧ 1 ಗಂಟೆ ಆದರೂ ನಮ್ಮವರ ಜೊತೆಗೆ ಸೇರಿ ವಿಚಾರ ವಿನಿಮಯ ಮಾಡಿ ಅಲ್ಲಿ ಸಂತೋಷ ಜಾಸ್ತಿ ಆಗಲಿ ಅಂತ. ಈಗ ಸಂಭ್ರಮ ಕೂಡ ಹಾಗೆ. ಮೊದಲು ನಾವು ಮನೆಯಲ್ಲಿ ನಮ್ಮವರು ಮಾಡ್ತಿದ್ವಿ, ಈಗ ಸ್ವಲ್ಪ ಬದಲಾವಣೆ ಆಗಿದೆ. ನೆರೆಕರೆಯವರೆಲ್ಲ ಒಟ್ಟಿಗೆ ಸೇರಿ ಅವರ ಮನೆಯಲ್ಲಿ ಊಟ ಮಾಡೋದಲ್ಲ, ಮೊದಲು ಅವರ ಮನೆಯಲ್ಲಿ ಊಟ ಮಾಡ್ತಾರೆ. ಸಂಜೆ ಹೊತ್ತು ಒಂದೊಂದು ಮನೆಯಿಂದ ಒಂದೊಂದು ಡಿಶ್ ತಂದು ಅವರು ಒಟ್ಟಿಗೆ ಸೇರ್ತಾರೆ. ಕೆಲವರು ಕುಸ್ವರ್ ತರ್ತಾರೆ, ಕೆಲವರು ಚಿಕನ್ ತರ್ತಾರೆ, ಕೆಲವರು ಪೋಕ್ ತರ್ತಾರೆ, ಮತ್ತು ಕೆಲವರು ಮಟನ್ ತರ್ತಾರೆ, ಇಡ್ಲಿ ತರ್ತಾರೆ, ದೋಸೆ ಕುಸ್ವರ್ ತರ್ತಾರೆ. ಎಲ್ಲರೂ ಒಟ್ಟಿಗೆ ಇಡ್ತಾರೆ ಮತ್ತು ಎಲ್ಲರೂ ಹಂಚಿಕೊಂಡು ತಿಂತಾರೆ. ಅದರಲ್ಲಿ ಕುಸ್ವರ್ ಇಟ್ಕೊಳ್ಳಿ, ನಾವು ಇತರರಿಗೆ ಕೊಡ್ತೇವೆ. ಗಿಫ್ಟ್ಸ್ ಇಟ್ಕೊಳ್ಳಿ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದವರಿಗೆ ಇತರರಿಗೆ ಕೊಡ್ತೇವೆ. ಆದರೆ ಒಂದೋ ರೀತಿಯ ಕಾರ್ನರಲ್ಲಿ ನಾವು ಬೇರೆಯವರಿಗೆ ಕೊಟ್ಟಾಗ ಅವರು ಕೂಡ ವಾಪಸ್ ಕೊಡ್ತಾರೆ ಎನ್ನುವ ಸ್ವಾರ್ಥ ಇದೆ. 1 ವರ್ಷ ನಮ್ಮ ಪಕ್ಕದ ಮನೆಯವರು ನಮಗೆ ಕೊಡೋದ್ರೆ ನೆಕ್ಸ್ಟ್ ಇಯರ್ ನಾವು ಹೋಗುದಿಲ್ಲ ಅಂತಹ ಗಿವ್ ಅಂಡ್ ಟಾಕ್ ಪಾಲಿಸಿ ಕೂಡ ಇದೆ. ಆದರೆ ನನ್ನ ಲೆಕ್ಕದಲ್ಲಿ ನಮ್ಮ ಕ್ರಿಸ್ಮಸ್ ನಾನು ಧಾರ್ಮಿಕ ವಿಚಾರ ಮಾತನಾಡೋದು, ಈ ಅನೇಕತೆಯಲ್ಲಿ ಏಕತೆಗೆ ಅರ್ಥ ಮಾಡಿಕೊಳ್ಳಿ. ಈ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ದೇವರನ್ನು ನಂಬುವವರು ಇದ್ದಾರೆ, ದೇವರನ್ನು ನಂಬದವರು ಇದ್ದಾರೆ. ಶ್ರೀಮಂತರಿದ್ದಾರೆ, ದೇವರನ್ನು ನಂಬುವವರು ಬಡವರಿದ್ದಾರೆ, ದೇವರನ್ನು ನಂಬದವರು ಬಡವರಿದ್ದಾರೆ. ದೇವರನ್ನು ನಂಬುವವರಿಗೆ ಕೂಡ ಸೀಟ್ ಬರ್ತದೆ, ದೇವರನ್ನು ನಂಬದವರಿಗೂ ಸೀಟ್ ಬರ್ತದೆ. ದೇವರು ನಂಬುವವರನ್ನು ಕೂಡ ಸಾಯ್ತಾರೆ, ದೇವರನ್ನು ನಂಬದವರು ಕೂಡ ಸಾಯ್ತಾರೆ. ಎಲ್ಲ ವಿಚಾರ ದೇವರನ್ನು ನಂಬುವವರಿಗೂ ಅಪ್ಲೈ ಆಗ್ತದೆ, ನಂಬದವರನ್ನು ಅಪ್ಲೈ ಆಗ್ತದೆ. ಆದ್ದರಿಂದ
ಎಲ್ಲೋ ಇರುವ ದೇವರನ್ನು ಹುಡುಕುವುದಕ್ಕಿಂತ ಬದಲು ನಮ್ಮ ಒಳಗಿರುವ ಆ ದೇವರನ್ನು ಹುಡುಕಿದರೆ ಎಲ್ಲರೂ ನಮಗೆ ಸಮಾನವಾಗಿ ಕಾಣ್ತಾರೆ ಅಂತ ಹೇಳುತ್ತಾ ವಿಶ್ ಯು ಆಲ್ ವೆರಿ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಈಗಾಗಲೇ 3 ಅತಿಥಿಗಳು ಕೂಡ ಅತ್ಯುತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಮೆಲ್ವಿನ್ರವರಿಗೆ 2 ರೀತಿಯ ಭಯ ಇದೆ, ಆದರೆ ನನಗಿರುವುದು ಇಲ್ಲಿ 1 ರೀತಿಯ ಭಯ ಮಾತ್ರ. ಇಲ್ಲಿ ಹೆಚ್ಚಿನವರು ಹೆಂಡತಿಗೆ ಹೆದರುವವರು ಇರ್ತಾರೆ, ಮನೆಯಲ್ಲಿ ಕೂಡ ಮಾತಾಡೋರು ಇರ್ತಾರೆ. ನನ್ನ ಹೆಂಡತಿ ವೇದಿಕೆಯಲ್ಲಿದ್ದಾಳೆ, ಆದ್ದರಿಂದ ವೇದಿಕೆಯಲ್ಲಿರುವ ನಾನು ಹೆಚ್ಚು ಮಾತಾಡೋದಿಲ್ಲ. ಮತ್ತೆ ಇಲ್ಲದ್ರೆ ಮನೆಗೆ ಹೋಗಿ ಈರ ವಂಚ ಪಾತ್ರೆ ಬಲ್ಲಿದ್ದೀನಿ, ಇಂಚ ಪಾತ್ರೆ ಬಲ್ಲಿದ್ದೀನಿ ದಾಟೆ ಈರಂತ ಹೇಳ್ತಾಳೆ. ಆದ್ದರಿಂದ ನಾವು ಹೆಚ್ಚು ಏನು ಮಾತಾಡದೆ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ನಾವೆಲ್ಲ ಸಾಮರಸ್ಯದಿಂದ ಶಾಂತಿ ಮತ್ತು ಭಯವಿಲ್ಲದ ವಾತಾವರಣದಲ್ಲಿ ನಾವೆಲ್ಲ ಅನ್ಯೋನ್ಯತೆಯಲ್ಲಿ ಬಾಳಬೇಕೆಂಬ ಮಹಾದಾಶೆ ಇಟ್ಟುಕೊಂಡು ನಾವು ಈ ಸದ್ಭಾವನಾ ವೇದಿಕೆಯನ್ನು ಸ್ಥಾಪಿಸಿದ್ದೇವೆ. ಸುಮಾರು 7 ವರ್ಷದಿಂದ ಎಲ್ಲ ಧರ್ಮೀಯರು ಸೇರಿಕೊಂಡು ನಮ್ಮ ಸಮಾಜದಲ್ಲಿ ನಮ್ಮಿಂದಾದಷ್ಟು ಸಣ್ಣ ಸಣ್ಣ ಸೇವೆಗಳನ್ನು ನಮ್ಮದೇ ಆದ ರೀತಿಯಲ್ಲಿ ನಾವೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಬಂಧುಗಳೇ, ನಾವೆಲ್ಲ ಸೇರಿಕೊಂಡು ಒಂದು ಸುಂದರವಾದ, ಸದೃಢವಾದ, ಬಲಿಷ್ಠ ಭಾರತವನ್ನು ಕಟ್ಟೋಣ. ಮುಂದಿನ ಪೀಳಿಗೆಗೆ ಸಾಮರಸ್ಯದ, ಸೌಹಾರ್ದತೆಯ ಹಾಗೂ ಶುದ್ಧ ಪರಿಸರವಿರುವ ಸುಂದರ ಜಗತ್ತನ್ನು ನೀಡುವಲ್ಲಿ ನೀವೆಲ್ಲ ಮನಪೂರ್ವಕವಾಗಿ ಶ್ರಮಿಸೋಣ ಎಂದು ಹೇಳುತ್ತಾ, ಬಹಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಇಂತಹ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮಗದೊಮ್ಮೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಸ್ನೇಹ ಎಲ್ಲರೊಂದಿಗಿರಲಿ ಅಂತ ಮಾತನ್ನು ಹೇಳುತ್ತಾ, ತಮ್ಮೆಲ್ಲರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಒಂದು ಅಪೂರ್ವ ಕಾರ್ಯಕ್ರಮಕ್ಕೆ ವಿನಿಯೋಗಿಸುವುದಕ್ಕೆ ನಿಮಗೆಲ್ಲರಿಗೂ ಗೌರವದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಉತ್ತಮವಾದ ಸಂದೇಶವನ್ನು ನೀಡಿದಂತಹ ಶ್ರೀ ಪ್ರಸಾದ್ ರಾಯ್ ಕಲ್ಲಿಮಾರ್ ತಮಗೆ ಧನ್ಯವಾದಗಳು. ದೇವರಿಗೆ ಯಾವುದೂ ಅಸಾಧ್ಯವಿಲ್ಲ, ದೇವರಿಂದ ಎಲ್ಲವೂ ಸಾಧ್ಯ ಎಂಬ ಬೈಬಲ್ ವಾಕ್ಯದಲ್ಲಿ ದೃಢವಾದ ಭರವಸೆಯನ್ನು ಇಟ್ಟು ಇಂದು ಇಷ್ಟು ದೊಡ್ಡವಾದ ಸುಂದರವಾದ ಸಭಾಂಗಣದ ಶಿಲ್ಪಿಯಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರು, ಫಾದರ್ ತಮ್ಮಿಂದ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಬಂಧು ಭಗಿನಿಯರೇ, ರವೀಂದ್ರನಾಥ್ ಠಾಗೋರ್ ನಮ್ಮ ರಾಷ್ಟ್ರಕವಿ, ಅವರ ಆತ್ಮಚರಿತ್ರೆಯಲ್ಲಿ ಬರೆದಂಥ ಒಂದು ಸುಂದರವಾದ ಚಿಕ್ಕ ಕಥೆಯನ್ನು ಹೇಳಿ ನನ್ನ ಸಂದೇಶವನ್ನು ಕೊಡ್ತೇನೆ. ಅರಸ ಹಾಗೂ ಪ್ರಜೆಗಳು. ಅರಸ ತನ್ನ ಪ್ರಜೆಗಳನ್ನು ಅನೇಕ ಸಾರಿ ಭೇಟಿ ಕೊಡುತ್ತಾ ಇರ್ತಾನೆ. ಒಮ್ಮೆ ಹೀಗೆ ಭೇಟಿ ಕೊಡುತ್ತಾ ಇರುವಾಗ ಒಬ್ಬ ಭಿಕ್ಷುಕ ಅರಸನ್ನು ನೋಡಿ ತನ್ನ ಮನಸ್ಸಲ್ಲಿ ಇಂಥ ಒಂದು ಆಲೋಚನೆ ಇಡ್ತಾನೆ, ನಾನು ಬಡವ, ನನಗೆ ಒಂದು ಸಂದರ್ಭ ಸಿಕ್ಕಿದ್ರೆ ಅರಸನ ಹತ್ರ ನಾನು ಹೇಳ್ತಾ ಇದ್ದೆ, ಅವನು ಖಂಡಿತವಾಗಿಯೂ ನನಗೆ ಏನನ್ನೋ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದ, ಆದರೆ ನಾನು ಹೇಗೆ ಅವನಲ್ಲಿ ಹೋಗಲಿ ಅಂತ ತನ್ನ ಖಿನ್ನತೆಯನ್ನು, ಕಷ್ಟವನ್ನು ತನ್ನ ಮನದಾಳದಲ್ಲಿ ಇಟ್ಟುಕೊಂಡಿರುವಾಗ ಅರಸನೇ ಸೀದಾ ಬಂದು ಆ ಭಿಕ್ಷುಕನ ಬಳಿ ತನ್ನ ಒಂದು ಹಸನ್ಮುಖದಲ್ಲಿ ಅರಸನೇ ಬೇಡ್ತಾ ಇದ್ದಾನೆ, ನನಗೆ ಏನಾದರೂ ಕೊಡ್ತೀಯಾ? ಆ ಭಿಕ್ಷುಕ ತನ್ನ ಚೀಲದಲ್ಲಿ ಇದ್ದ ಹಕ್ಕಿ ಕಾಳುಗಳನ್ನು ನೆನೆದುಕೊಂಡು, ಯಾರೋ ನನಗೆ ಕೊಟ್ಟಿದ್ದಾರೆ, ಈ ಅರಸ ನನ್ನ ಆಶೆಯನ್ನು ಪೂರೈಸುವ ಬದಲು ನನ್ನಲ್ಲೇ ಬೇಡುತ್ತಾನಲ್ಲ, ನಾನು ಏನನ್ನು ಕೊಡಲಿ, ಎಷ್ಟು ಕೊಡಲಿ ಅಂತ ಸ್ವಲ್ಪ ಸ್ವಾರ್ಥದಿಂದ ಆ ಚೀಲಕ್ಕೆ ಕೈ ಹಾಕಿ ಒಂದು ಕಾಳನ್ನು ಅರಸನ ಕೈಗೆ ಹಾಕ್ತಾನೆ. ಅರಸನು ಪುನಃ ಒಳ್ಳೆ ಮಾಡಿ ನಗುತ್ತಾ ಅಲ್ಲಿಂದ ಹೋದ. ಈ ಭಿಕ್ಷುಕ ಮನೆಗೆ ಹೋಗಿ ಆ ಚೀಲವನ್ನು ಓಪನ್ ಮಾಡುವಾಗ ಅವನಿಗೆ ದೊಡ್ಡೊಂದು ಆಶ್ಚರ್ಯ ಆಯಿತು.
ಹಾಗೂ ದೊಡ್ಡ ಒಂದು ಕನಿಕರವೂ ಆಯಿತು. ತನ್ನ ಚೀಲದಲ್ಲಿ ಒಂದು ಚಿನ್ನದ ಕಾಳು ಇತ್ತು. ಆವಾಗ ಅವನು ಭಾವಿಸ್ತಾನೆ, ನನ್ನ ಚೀಲದಲ್ಲಿ ಅಕ್ಕಿ ಅನೇಕ ಕಾಳುಗಳಿದ್ದು, ನಾನು ಒಂದೇ ಕೊಟ್ಟದಕ್ಕಾಗಿ ಭಗವಂತ ನನಗೆ ಒಂದೇ ಕಾಣಿಕೆಯಾಗಿ ಕೊಟ್ಟಿದ್ದಾನೆ. ಎಂಥ ತಪ್ಪು ಮಾಡಿದೆ, ಎಲ್ಲ ಕಾಳುಗಳನ್ನು ಕೊಟ್ಟಿದ್ರೆ ನಾನು ದೊಡ್ಡ ಸಿರಿವಂತನಾಗ್ತಿದ್ದೇನಲ್ಲ, ಇಂಥ ಒಂದು ದುರದೃಷ್ಟ ನಾನು ಯಾಕೆ ಮಾಡಿದ್ದೇನು ಅಂತ ತನ್ನಲ್ಲಿಯೇ ಕಳವಳಿಸಿಕೊಂಡ ಅಂತ ರವೀಂದ್ರನಾಥ್ ಟ್ಯಾಗೋರ್ ಈ ಕಥೆಯನ್ನು ಬರೆದಿದ್ದಾರೆ. ಈ ಕಥೆಯ ಅರ್ಥ ನಿಮಗೆಲ್ಲರಿಗೂ ಗೊತ್ತಾಯಿತು. ಈಗ ತಾನೇ ಇಲ್ಲಿ ಅತಿಥಿಗಳು ಹೇಳಿದಂತೆ ಈ ಕ್ರಿಸ್ಮಸ್ ಸಂದೇಶ ಕೊಡುವುದು, ಅದರಲ್ಲೂ ನಮ್ಮ ಮೆಲ್ವಿಂಡಿಸೋರು ಹೇಳಿದ್ದು ಸಾಂತಾಕ್ಲೋಸ್. ಕ್ರಿಸ್ಮಸ್ ಅಂದರೆ ಸಾಂತಾಕ್ಲೋಸ್ ಅಲ್ಲ, ಕ್ರಿಸ್ಮಸ್ ಅಂದರೆ ಸಾಂತಾಕ್ಲೋಸ್ ಅಲ್ಲ. ಕೆಲವೊಮ್ಮೆ ಕ್ರಿಸ್ಮಸ್ ಅಂದರೆ ಸಾಂತಾಕ್ಲೋಸ್ ಅಂತ ಭಾವಿಸ್ತಾರೆ, ದೊಡ್ಡ ತಪ್ಪು. ನಮ್ಮ ಮಹಮ್ಮದ್ ಕುಂಜಿ ಅವರು ಹೇಳಿದ ಹಾಗೆ ಯೇಸು ದೇವರ ಪುತ್ರ, ದೇವರು ತನ್ನ ಪುತ್ರನನ್ನೇ ಮನುಷ್ಯಗೆ ದಾರಿ ಎರೆದರು, ಅದೇ ಅವರ ಪ್ರೀತಿ. ನಮ್ಮ ಬೈಬಲಿನ ಕೇಂದ್ರ ವಾಕ್ಯ ಯೆಹೋವನ ಸುವಾರ್ತೆ 3 ಅಧ್ಯಾಯ 16ನೇ ಪಂಕ್ತಿ. ಇಂಗ್ಲಿಷ್ ಹೇಳುವುದಾದ್ರೆ, God so loved the world that he gave his only son to mankind. God so loved the world that he gave his only son to mankind. ತನ್ನ ಪುತ್ರಗಿಂತ ತನ್ನ ಪ್ರಜೆಗಳನ್ನು ದೇವರು ಅತಿಯಾಗಿ ಪ್ರೀತಿಸರಿಂದ ತನ್ನ ಏಕಮಾತ್ರ ಪುತ್ರನನ್ನೇ ಅವರು ದಾರಿ ಹಿಡಿದರು. ಅವರು ಭೂಮಿಗೆ ಬಂದರು, ಅವರೇನೆಲ್ಲ ಮಾಡಿದ್ರು ನಿಮಗೂ ಗೊತ್ತು ಸರ್. ಅವರು ಈಗ ಹೇಳಿದ್ದಾರೆ, ಕೊನೆಗೆ ಅವರು ಪ್ರೀತಿ ಕ್ಷಮೆಯಲ್ಲಿ, ಅದು ಕ್ಷಮೆ ಯಾರಿಗೆ? ತನಗೆ ಬೇಡವಾದನ್ನು ಮಾಡಿದವರಿಗೆ, ವೈರಿಗಳಿಗೆ. ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಅಂತ ಅವರೇ ಅರಿಯರು ಅಂತ ಹೇಳುತ್ತಾ ತಮ್ಮ ಜೀವಧಾರೆಯನ್ನು ಕೊಟ್ಟದ್ದು. ಕ್ರಿಸ್ಮಸ್ ಕೊಡುವುದು, ಗಿವಿಂಗ್ 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 ವಾಟ್? ಗಿವಿಂಗ್ ಲವ್, ಗಿವಿಂಗ್. ಈಗ ಅವರೆಲ್ಲ ಹೇಳಿದ ಹಾಗೆ ಮನುಷ್ಯತ್ವ, ಹೊಂದಾಣಿಕೆ, ಇದೆಲ್ಲ ಶಬ್ದ, ಬೇರೆ ಬೇರೆ ಶಬ್ದಗಳನ್ನು ಚಂದ ಮಾಡಿ ಹೇಳಿದ್ದಾರೆ. ಅಮ್ಮನವರು ಹೇಳಿದ್ರು ಹೊಂದಾಣಿಕೆ ಅಂತ, ಶ್ರೀಮಾನ್ ಕುಂಜರವರು ಹೇಳಿದ್ರು, ಅವರು ಒಳ್ಳೆಯ ಶಬ್ದ ಹೇಳಿದ್ರು. ಅದೇ ಸಾಂತ್ವನ, 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 ಅದು ಸಾಂತ್ವನ. ಏನೆಲ್ಲ ಯಾರಿಗೆ ಬೇಕು ಅದನ್ನು ಕೊಡುವುದು. ಓನ್ಲಿ ಗಿವಿಂಗ್ ಗಿವಿಂಗ್ ಗಿವಿಂಗ್. ಸೊ ಲೆಟ್ ಮಿ ಫಿನಿಶ್ ಇಟ್ ಆಫ್. ಇನ್ನೊಂದು ಸಣ್ಣ ಕತೆ. ರಾಮು ಮತ್ತೆ ಕೇತು ಇಬ್ಬರು ಫ್ರೆಂಡ್ಸ್, ಅನ್ಯೋನ್ಯತೆ. ಆದರೆ ಅವರಲ್ಲಿ ವಿಭಿನ್ನತೆ ಏನಂದ್ರೆ, ರಾಮು ಕೊಡುವುದರಲ್ಲಿ ನಿಸ್ಸೀಮ, ಕೇತು ಪಡೆಕೊಳ್ಳುವುದರಲ್ಲಿ ನಿಸ್ಸೀಮ. ಇಬ್ಬರು ನೀರಿಗೆ ಬಿದ್ದರು. ಆವಾಗ ಅವನಿಗೆ ಈಜಲು ಗೊತ್ತಿಲ್ಲ. ರಾಮು ತನ್ನ ಫ್ರೆಂಡಿಗೆ ಹೇಳ್ತಾನೆ, ನಿನ್ನ ಕೈಯನ್ನು ಕೊಡು, ನನಗೆ ಕೊಡು, ನಾನು ನಿನ್ನನ್ನು ಮೇಲೆಗೆತ್ತುತ್ತೇನೆ. ನನಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ, ನನಗೆ ಕೈ ಕೊಡ್ಲಿಕ್ಕೆ ಗೊತ್ತಿಲ್ಲ. ಇವನು ಕೊಟ್ಟವನೇ ಅಲ್ಲ, ಹೇಗೆ ಕೊಡುವುದು? ಆವಾಗ ರಾಮು ಹೇಳ್ತಾನೆ, ನನ್ನ ಕೈಯನ್ನಾದ್ರೂ ಹಿಡಿಕೊಳ್ಳು ಮಾರೆ, ನಿಂಗೆ ತಕೊಂಡು ಗೊತ್ತುಂಟಲ್ಲ, ತಕೊಂಡು ಗೊತ್ತು ನಿನ್ಗೆ, ಆದರೆ ನನ್ನ ಕೈಯನ್ನು ತಕೊಳ್ಳು, ನಾನು ಎಳೆದು ಮೇಲೆ ಹಾಕ್ತೇನೆ. ಅಷ್ಟೇ ಕತೆ. ಹಾಗಾಗಿ ಭಗವಂತ ತುಂಬಾ ವರಗಳು ನಮಗೆ ಕೊಡ್ತಾರೆ. ಅದರಲ್ಲಿ ಒಂದು ವರ ಅಂದ್ರೆ ಅನ್ಯೋನ್ಯತೆ, ಪ್ರೀತಿ. ಅದಕ್ಕೆ ಪೂರ್ವಕವಾಗಿ ಒಂದು ಒಳ್ಳೆ ಸುಂದರ ಗೀತೆ ಇದೆ. ಸತ್ಯ ಪ್ರೀತಿ ಪ್ರೇಮ ತ್ಯಾಗವು ಯೇಸು ತೋರ್ವ ಪುಣ್ಯ ರಕ್ತವು. ಓ ಮನುಷ್ಯನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯ, ಅವರ ಪ್ರೇಮ ಕಥೆಯ ಅರಿವೆಯ. ಇದು ಪ್ರೀತಿ ಪ್ರೇಮ ಎಲ್ಲವೂ ಕ್ಷಮೆಯಲ್ಲಿ, ಕೊಡುವುದರಲ್ಲಿ. ನಮ್ಮ ದೇವರೇ ನಮಗೆ ಕೊಡುವುದಾರೆ, ನಾವು ಒಬ್ಬೊಬ್ಬರಿಗೆ ಕೊಡಬೇಕು. ಏನು ಕೊಡಬೇಕು? ಮನುಷ್ಯತ್ವ, ಪ್ರೀತಿ, ಕ್ಷಮೆ, ಇದೆಲ್ಲ ಕೊಟ್ಟು ಸಂವಾದದಿಂದ ಒಳ್ಳೆ ಮನಸ್ಸಿಂದ ಬಾಳಿದ್ರೆ ಅದೇ ಭೂಲೋಕ, ಸ್ವರ್ಗೋಲೋಕ. ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಅಳವಡಿಸಿ ಅರೇಂಜ್ ಮಾಡಿದ ಎಲ್ಲರಿಗೂ ವಂದಿಸುತ್ತಾ ಪುನಃ ಹೆಸರು ಹೇಳುವಂತ ಅಗತ್ಯ ಇಲ್ಲ, ನಿಮ್ಗೆ ಗೊತ್ತಿದೆ. ಕ್ಯಾಥಲಿಕ್ ಸಭಾ ಪೆರ್ಮನ್ನೂರು ನಮ್ಮ ಚರ್ಚ್ ಘಟಕ, ಸದ್ಭಾವನಾ ವೇದಿಕೆ ಉಳ್ಳಾಲ, ಹೊಸಕುರಲ್ ಬಳಕೆ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಜಮಾಅತೆ ಇಸ್ಲಾಮಿ ಹಿಂದ್ ಉಳ್ಳಾಲ್ ಘಟಕ, ಹಾಗೂ ನಮ್ಮೊಳಗಿದ್ದಾರೆ CSI ಬಿಷಪ್ ಸರ್ಜನ್ ಮೆಮೋರಿಯಲ್ ಚರ್ಚಿನ
ಫಾದರ್ ಇಲ್ಲಿ ಅವರಿಗೆ ಅಯ್ಯ ಅಂತ ಹೇಳೋದು, ಅಯ್ಯ ನಾವು ಒಂದಲ್ಲಿ ಫಾದರ್, ಅವರಿಗೆ ಅಯ್ಯ ಅಂತ ಹೇಳುವುದು. ಎಡ್ವರ್ಡ್ ಕರ್ಕಡ, ತುಂಬ ಪ್ರೀತಿಯಿಂದ ಬಂದಿದ್ದೀರಾ ನೀವು, ಆವಾಗ ನೀವು ಇಲ್ಲಿ ಒಳ್ಳೆ ಗಾಯನ ಮಾಡಿದ್ದೀರಾ, ನನಗೆ ತುಂಬ ಖುಷಿ. ನಿಮ್ಮದು ಗಾಯನ ಅದು ಮ್ಯೂಸಿಕ್ ಎಲ್ಲ ಉಂಟಲ್ಲ, ಐ ವಾಸ್ ಎ ವಯಲಿನಿಸ್ಟ್, ನನಗೆ ವಯಲಿನ್ ಆಡುವಾಗ ಆಗುವಷ್ಟು ಇಷ್ಟ ಖುಷಿ ಬೇರೆ ಒಂದಿಲ್ಲ. ಅದು ಕೀಬೋರ್ಡ್, ವಯಲಿನ್ ಮತ್ತು ಎಲ್ಲ ಇದು ಸೆಕ್ಸೋಫೋನ್ ಮತ್ತು ಎಲ್ಲವನ್ನು ಆಡುವಾಗ ನನಗೆ ಭಾಳ ಖುಷಿ ಸಂತೋಷ ಆಯಿತು. ಎಲ್ಲ ಕಾರ್ಯಕ್ರಮ ನೀಟಾಗಿ ಒಳ್ಳೆ ಮಾಡಿದ್ದೀರಾ. ಹಾಗೂ ನಮ್ಮ ಅನೇಕ ಬಂಧು ನಮ್ಮ ಮುಸ್ಲಿಂ ಬಂಧು ಹಾಗೂ ಬಂಧು ಭಗಿನಿಯರು ಬಂದಿದ್ದಾರೆ. ಹೆಚ್ಚಾಗಿ ಮುಸ್ಲಿಮಲ್ಲಿ ಮಹಿಳೆಯರು ಕಡಿಮೆ, ಆದರೆ ಇವತ್ತು ನೋಡಿ ತುಂಬ ಮಹಿಳೆಯರು ಬಂದಿದ್ದಾರೆ, ಹಿಂದೂ ಜನರು ಬಂದಿದ್ದಾರೆ ತುಂಬ. ಹಾಗಾಗಿ ನನಗೆ ತುಂಬ ಖುಷಿಯಾಯಿತು. ಹೊಸದಾಗಿ ಕಟ್ಟಿದ ಈ ಸಭಾಭವನದಲ್ಲಿ ತುಂಬ ಕಷ್ಟಪಟ್ಟಿದ್ದೇವೆ ಈ ಕಟ್ಟಡ ಕಟ್ಟಲಿಕ್ಕೆ. ಯಾಕೆಂದರೆ ಕೋವಿಡ್-19 ನಿಮಗೆ ಗೊತ್ತಿದೆ. ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಒಂದೇ ವರ್ಷದಲ್ಲಿ ಇದೊಂದು ಕಟ್ಟಡ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗಿರುವಾಗ ನನಗೆ ತುಂಬ ಸಂತೋಷ. ಅದು ನಾನು ಸಂತೋಷದಿಂದ ನಿಮಗೆಲ್ಲರಿಗೂ ವಂದಿಸುತ್ತಾ ಕೃತಜ್ಞತೆಗಳು, ಧನ್ಯವಾದಗಳು, ಅಭಿನಂದನೆಗಳು. ವೆರಿ ವೆರಿ ಹ್ಯಾಪಿ ಕ್ರಿಸ್ಮಸ್ ಟು ಯು ಆಲ್. ಬಹಳ ಉತ್ತಮವಾಗಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ತಮಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನೂ ಧನ್ಯವಾದ ಸಮರ್ಪಣೆ ನೀಡಲು ಮುಂದೆ ಬರುವರು ಲಯನ್ಸ್ ಕ್ಲಬ್ ಪೆರ್ಮನೂರ್ನ ಲಿಯೋ ಅಡ್ವೈಸರ್ ಆಗಿರುವಂತಹ ಲಯನ್ ಪ್ರಶಾಂತ್ ಡಿಸೋಜಾ MJF. ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಮುಂಗಡವಾಗಿ ಕೊಡ್ತಾ ಇದ್ದೇನೆ. ಪ್ರಿಯರೇ, ಕಾರ್ಯಕ್ರಮ ಹೇಗೆ ನಾವು ಅತಿಥಿಗಳನ್ನು ಸ್ವಾಗತಿಸುತ್ತೇವೋ ಅದೇ ರೀತಿ ಆಗಮನಿಸಿದ ಅತಿಥಿಗಳನ್ನು ವಂದಿಸುವುದು ನಮ್ಮ ಕರ್ತವ್ಯ. ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನ್ನೂರು, ಕಥೋಲಿಕ ಸಭಾ ಪೆರ್ಮನ್ನೂರು, ಸದ್ಭಾವನಾ ವೇದಿಕೆ ಉಳ್ಳಾಲ, ಹೊಸ ಕುರಲ್ ಬಳಗ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಜಮಾತ್ ಇಸ್ಲಾಂ, CSI ಬೆಸಮ್ ಸರ್ಜೆಂಟ್ ಮೆಮೋರಿಯಲ್ ಚರ್ಚ್ ಚಿಂಬುಗುಡ್ಡೆ ಇದರ ಆಶ್ರಯದಲ್ಲಿ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ. ಈ ಕಾರ್ಯಕ್ರಮದ ಸಭಾಧ್ಯಕ್ಷನು ನಮ್ಮ ಚರ್ಚಿನ ಪ್ರಧಾನ ಗುರುಗಳಾದ, ನಮ್ಮ ಉತ್ತಮ ಮಾರ್ಗದರ್ಶಕರಾದ, ಈ ಕಾರ್ಯಕ್ರಮಕ್ಕೆ ಸಮಾಧಾನವನ್ನು ಉಚಿತವಾಗಿ ನಮಗೆ ಕೊಟ್ಟು ಇತರ ವ್ಯವಸ್ಥೆಯನ್ನು ನೀಡಿ ಸಹಕರಿಸಿದ ನಮ್ಮ ಪ್ರೀತಿಯ ವಂದನೀಯ ಸಿಪ್ರಿಯನ್ ಪಿಂಟೋ ಇವರಿಗೆ ನನ್ನ ಹೃದಯಾಂತರದ ವಂದನೆಗಳು. ಸೌಹಾರ್ದ ಸಂದೇಶ ನೀಡಿದ ಲಯನ್ ಮೆಲ್ವಿನ್ ಡಿಸೋಜಾ MJF, 1ನೇ ಉಪರಾಜ್ಯಪಾಲರು, ಲಯನ್ಸ್ ಜಿಲ್ಲೆ 317D ಇವರಿಗೂ ಧನ್ಯವಾದಗಳು. ಜನಾಬ್ ಮಹಮ್ಮದ್ ಕುಂಜಿ ವ್ಯವಸ್ಥಾಪಕರು, ಶಾಂತಿ ಪ್ರಕಾಶನ ಮಂಗಳೂರು ಇವರಿಗೂ ಮನಪೂರ್ವಕ ಧನ್ಯವಾದಗಳು. ಲಯನ್ ಶ್ರೀ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಮಾಜಿ ಸದಸ್ಯರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವರಿಗೆ ನಮ್ಮ ಪರವಾಗಿ ಉತ್ಪೂರ್ವಕ ವಂದನೆಗಳು. ಶುಭ ಸಂದೇಶ ನೀಡಿದ ಪ್ರಸಾದ್ ರೈ ಕಲ್ಲಿಮಾರ್, ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ ಇವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಉಪಸ್ಥಿತರಿದ್ದ ಶ್ರೀ ನವೀನ್ ಫೆಲಿಕ್ಸ್ ಡಿಸೋಜಾ, ಅಧ್ಯಕ್ಷರು, ಕಥೋಲಿಕ ಸಭಾ ಪೆರ್ಮನ್ನೂರು, ಅರುಣ್ ಮಂತೇರು, ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಜನಾಬ್ ಅಬ್ದುಲ್ ಕರೀಂ, ಅಧ್ಯಕ್ಷರು, ಜಮಾತ್ ಇಸ್ಲಾಂ ಇಂದ್ ಉಳ್ಳಾಲ, ವಂದನೀಯ ಎಡ್ವರ್ಡ್ ಕರ್ಕಡ, ಧರ್ಮಗುರುಗಳು, CSI ಬಿಷಪ್ ಸರ್ಜೆಂಟ್ ಮೆಮೋರಿಯಲ್ ಚರ್ಚ್ ತೊಕ್ಕೊಟ್ಟು ಇವರಿಗೂ ನನ್ನ ಕೃತಜ್ಞತೆಗಳು. ಸೆಂಟ್ ಸೆಬಾಸ್ಟಿಯನ್ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ಮೌರಿಸ್ ಮಂತೇರೋ ಮತ್ತೆ ಕಾರ್ಯದರ್ಶಿಯಾಗಿರುವ ಫಿಲೋಮಿನಾ ಡಿಸೋಜಾ ಇವರಿಗೂ ವಂದನೆಗಳು. ನಮ್ಮ ಆಮಂತ್ರಣಕ್ಕೆ ಹೋಗುಟ್ಟು ಬಂದ ಎಲ್ಲ ಧರ್ಮದ ನಮ್ಮ ಬಂಧ ಮಿತ್ರರಿಗೂ, ಪ್ರೀತಿಯ ಧರ್ಮ ಭಗಿನಿಯರಿಗೂ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ, ಚರ್ಚ್ ಪಾಲನಾ ಸದಸ್ಯರಿಗೂ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡಿದ ಮೆಲ್ವಿನ್ ಡಿಸೋಜಾ ಅವರಿಗೂ, ಪ್ರಾಸ್ತಾವಿಕ ಮಾತನಾಡಿದ ವಿದ್ಯಾಧರ್ ಶೆಟ್ಟಿ ಅವರಿಗೂ, ಕಾರ್ಯಕ್ರಮ ನಿರ್ವಹಿಸಿದ ಲಿಯೋ ರಿಷಲ್ ಡಿಸೋಜಾ ಇವರಿಗೂ ಹಾಗೂ ಇವತ್ತಿನ ಕುಸ್ವರ್ ಕಿಟ್ ಪ್ಯಾಕ್ ಮಾಡಿದ ಎಲ್ಲ ಕಥೋಲಿಕ ಸಭಾ ಮೆಂಬರ್ಗಳಿಗೂ ವಂದನೆ ಸಲ್ಲಿಸುತ್ತಾ
ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರಿಗೂ ವಂದನೆ ಸಲ್ಲಿಸ್ತಾ ಇದ್ದೇನೆ.